ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಈ ಒಂದು ಬ್ಯಾಂಕ್ನ ವಿಚಾರವಾಗಿ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಯಾಕೆ ಈ ಒಂದು ಬ್ಯಾಂಕ್ನ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೇವೆ ಅಂತಂದರೆ, ಕಳೆದ ಒಂದು ಶುಕ್ರವಾರ ಕೂಡ ಬ್ಯಾಂಕ್ ಬಂದಾಗಿತ್ತು, ಅಂದರೆ ಮುಷ್ಕರವನ್ನು ಮಾಡಲಾಗಿತ್ತು. ನಂತರ ಇವತ್ತಿನ ದಿನ ಕೂಡ ಒಂದು ಮುಷ್ಕರವನ್ನು ಮಾಡಲಾಗಿದೆ. ಹಾಗಾದರೆ ಯಾಕೆ ಪದೇ ಪದೇ ಈ ಒಂದು ಬ್ಯಾಂಕ್ಗಳು ಮುಷ್ಕರಕ್ಕೆ ಒಳಗಾಗ್ತಾ ಇದೆ ಅಂತಕ್ಕಂಥದ್ದು ವಿಚಾರವಾಗಿ, ಮತ್ತು ಅದೇ ರೀತಿಯಲ್ಲಿ ಸಾರ್ವಜನಿಕರು ಈ ಒಂದು ಬ್ಯಾಂಕ್ನಿಂದ ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ಈ ಒಂದು ಮುಷ್ಕರಗಳಾದರೆ ಆರ್ಥಿಕ ವಹಿವಾಟುಗಳು ಎಷ್ಟು ಸ್ಥಗಿತಗೊಳ್ಳುತ್ತೆ, ಇದರಿಂದ ಜನಸಾಮಾನ್ಯರಿಗೆ ಎಷ್ಟು ಸಮಸ್ಯೆಗಳಾಗುತ್ತೆ, ಮತ್ತು ಈ ಒಂದು ಜನಸಾಮಾನ್ಯರ ಸಂಕಷ್ಟಗಳಿಂದ ಹೊರಗೆ ಬರೋದಕ್ಕೆ ಏನೆಲ್ಲ ಮಾಡಬೇಕು, ಮತ್ತು ಬ್ಯಾಂಕುಗಳು ಇಷ್ಟೊಂದು ರೀತಿಯಲ್ಲಿ ಮುಷ್ಕರಗಳನ್ನು ಮಾಡೋದಕ್ಕೆ ಕಾರಣಗಳೇನು, ಅಲ್ಲಿರ್ತಕ್ಕಂಥ ಹಿಂದಿನ ಸತ್ಯಾಸತ್ಯತೆಗಳು ಏನು ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಗಳನ್ನು ಮಾಡ್ತೇನೆ. ಅದೇ ರೀತಿಯಲ್ಲಿ ನಿಮ್ಮ ಒಂದು ಬ್ಯಾಂಕಿನ ವಿಚಾರವಾಗಿ, ಮುಷ್ಕರಗಳ ವಿಚಾರವಾಗಿ, ನಿಮ್ಮ ಒಂದು ಆರ್ಥಿಕ ವಹಿವಾಟಿಗೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಈ ಕುರಿತಾಗಿ ಕೂಡ ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ನಮ್ಮ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ, ಅವರ ಒಂದು ಪರಿಚಯವನ್ನು ಮಾಡಿ ನಂತರ ಚರ್ಚೆಗಳನ್ನು ಮುಂದಾಗ್ತೇನೆ. ಮೊದಲನವರು ಜಯಪ್ರಕಾಶ್ ರಾವ್ ಅಂತ, ಕಾರ್ಪೊರೇಷನ್ ಬ್ಯಾಂಕ್ ಆಫೀಸರ್ಸ್ ಆರ್ಗನೈಸೇಷನ್ ಮತ್ತು ಉಡುಪಿ ಝೋನಲ್ ಸೆಕ್ರೆಟರಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇನ್ನೊಬ್ಬರು ಮನೋಜ್ ಕಡಬ, ಸೋಷಿಯಲ್ ಆಕ್ಟಿವಿಸ್ಟ್ ಮತ್ತು ನೀತಿ ತಂಡದ ಕಾರ್ಯಕರ್ತರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ನೋಡ್ತಾ ಹೋದರೆ ಈ ಒಂದು ಬ್ಯಾಂಕ್ ಮುಷ್ಕರ ಆಗ್ತಾನೆ ಇದೆ. ಮೊನ್ನೆ ಶುಕ್ರವಾರ ದಿನ ಕೂಡ ಬ್ಯಾಂಕ್ ಮುಷ್ಕರ ಆಯಿತು, ಮತ್ತು ಇವತ್ತಿನ ದಿನ ಕೂಡ ಬ್ಯಾಂಕ್ ಮುಷ್ಕರ ಆಯಿತು. ಇದಕ್ಕೆಲ್ಲ ಕಾರಣಗಳೇನು ಸರ್? ಅಲ್ಲ, ನೀವು ಖಾಲಿ 21 ಮತ್ತು 26ನೇ ದಿವಸದ ಮುಷ್ಕರನ್ನು ಇದು ಮಾಡಬೇಡಿ. ನಮ್ಮದು 2017 ನವಂಬರಿಂದ ನಮ್ಮದೇನು ವೇತನ ಪರಿಷ್ಕರಣೆಗೆ ಮಾತುಕತೆ ನಡೀತಾ ಇದೆ, ಅದು ಕೆಲವು ಸರಿ ಹಾರ್ಟಾಗಿ ಅದರ ನಂತರ ಕೆಲವು ಮುಷ್ಕರಗಳನ್ನು ನಾವು ಇದುವರೆಗೆ ಮಾಡಿದ್ದೇವೆ. ಖಾಲಿ 21 ಮತ್ತು 26ಕ್ಕೆ ಮುಖ್ಯ ಇದು ಪ್ರಾಮುಖ್ಯತೆ ಬರಲಿಕ್ಕೆ ಕಾರಣ ಅದರ ಇಡಿಯಲ್ಲಿ ಸಾರ್ವಜನಿಕ ರಜೆಗಳು ಸೇರಿದ್ರಿಂದ ಜನರಿಗೆ ಅದರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಾಗಿ ಗಮನಕ್ಕೆ ಬಂದಿದೆ ಅಷ್ಟೇ. ಅದರ ಹಿಂದೆ ಕೂಡ ನಾವು 2-3 ದಿನ ಸ್ಟ್ರೈಕ್ ಮಾಡಿದ್ದೇವೆ. ಇದೇ ರೀತಿ ನಮ್ಮ IBA ಮತ್ತು ಸೆಂಟ್ರಲ್ ಗೌರ್ಮೆಂಟ್ನ ನಮ್ಮ ವೇತನ ಪರಿಷ್ಕರಣೆ ಪರವಾಗಿ ಅವರದ್ದು ನಡತೆ ಇದೇ ಥರ ಮುಂದುವರೆದರೆ ಮುಂದೆ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮುಷ್ಕರ ನಡೀತದೆ. ಯಾಕಂತೇಳಿದರೆ ಮುಷ್ಕರ ಮಾಡೋದು ವೇತನ ಪರಿಷ್ಕರಣೆಗೆ ಏನು ನಮ್ಮ ಬ್ಯಾಂಕಿನಿಂದ ಏನಾಗಿ ಮತ್ತು ಸಾರ್ವಜನಿಕರಿಂದಾಗಲಿ ಹೊಸತೇನಲ್ಲ. ಎಲ್ಲ ವರ್ಗದ ಜನರು, ಎಲ್ಲ ವರ್ಕ್ ಫೋರ್ಸ್ ಕೂಡ ಅವರ ವೇತನ ಪರಿಷ್ಕರಣೆ, ಅವರ ಬೇಡಿಕೆಗಳಿಗೆ ಕಾಲದ ಕಾಲಕ್ಕೆ ಎಲ್ಲ ಕಡೆಯಿಂದಲೂ ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ. ಏನು ಬ್ಯಾಂಕ್ ನೌಕರರ ಮುಷ್ಕರ ಹೊಸತೇನಲ್ಲ. ಬ್ಯಾಂಕ್ ನೌಕರರು ಸಾರ್ವಜನಿಕ ರಂಗದಲ್ಲಿ ಎದುರಿಗೆ ಮೊದಲನೇದಾಗಿ ಏನೇ ಇದಾದರೂ ಕೂಡ ನಾವು ಸಿಕ್ಕುದು, ನಾವು ಮೊದಲು ಕಾರ್ಪೊರೇಷನ್ ಇದು ಬ್ಯಾಂಕ್ ಆಗಲಿ ಬ್ಯಾಂಕ್ ವರ್ಗ ನೌಕರರು ಸಿಗುದು. ಯಾಕಂತ ಹೇಳಿದರೆ ಫೈನಾನ್ಷಿಯಲ್ ನಾವು ಕಾರಣಕರ್ತರಾದ್ದರಿಂದ ಅವರಿಗೆ ಸ್ವಲ್ಪ ತೊಂದರೆ ಆಗೋದು ಸಹಜ. ಹಾಗಾಗಿ ಮುಷ್ಕರ ಆದಾಗ ಅದು ಎಲ್ಲರ ಗಮನಕ್ಕೆ ಬರೋದು ಸತ್ಯವಾದ ಸಂಗತಿ. ಮತ್ತು ಇದೇ ರೀತಿಯಾಗಿ ನಿಮಗೆ ಕೇಳ್ತೇನೆ, ಸಾರ್ವಜನಿಕರಿಗೆ ಏನೆಲ್ಲ ಒಂದು ಸಮಸ್ಯೆಗಳಾಗಿದೆ ಈ ಒಂದು 2 ದಿನಗಳ ಕಾಲ, ಅಂದರೆ ಶುಕ್ರವಾರ ಮತ್ತು ಇವತ್ತಿನ ದಿನ ಮುಷ್ಕರಗಳಾಯಿತು, ಅದರ ಮತ್ತು ಹಿಂದಿನ ದಿನ ಕೂಡ ಒಂದು ಪ್ರತಿಭಟನೆಗಳಾಗಿದೆ, ಮುಷ್ಕರಗಳಾಗಿದೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆಯಲ್ಲಿ ಸಾರ್ವಜನಿಕರಿಗೆ ಏನೆಲ್ಲ ತೊಂದರೆಗಳಾಗ್ತಾ ಇದೆ? ಸಾರ್ವಜನಿಕರ ದೃಷ್ಟಿಯಿಂದ ನೋಡಿದರೆ ಬ್ಯಾಂಕ್ ಎಂಬುದು ನಮ್ಮ ಆರ್ಥಿಕತೆಯ ಬೆನ್ನೆಲುಬು, ಭಾರತದ ಆರ್ಥಿಕತೆಯ ಬೆನ್ನೆಲುಬು. ಭಾರತದ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಆರ್ಥಿಕತೆಯ ಬೆನ್ನೆಲುಬು ಬ್ಯಾಂಕು. ಇಲ್ಲಿ ಜನಸಾಮಾನ್ಯರು ಏನಾಗ್ತದೆ ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಬ್ಯಾಂಕನ್ನು ಅವಲಂಬಿಸುವಂಥ ಒಂದು ಅನಿವಾರ್ಯತೆ ಇದೆ. ಈ ಸಂದರ್ಭದಲ್ಲಿ ನಿಗದಿತ ರಜಾದಿನಗಳು, ಸರ್ಕಾರಿ ರಜಾದಿನಗಳಲ್ಲಿ ಮೊದಲೇ ತಿಳಿದಿರ್ತದೆ, ಕ್ಯಾಲೆಂಡರ್ನಲ್ಲಿ ತಿಳಿದಿರ್ತದೆ, ಅಥವಾ ಪತ್ರಿಕೆಗಳ ಮೂಲಕ ತಿಳಿದಿರ್ತದೆ ರಜಾ ಅಂತ ಹೇಳಿ. ಆದರೆ ಬ್ಯಾಂಕ್ ಮುಷ್ಕರಗಳು, ನೌಕರರ ಮುಷ್ಕರಗಳು ಹೆಚ್ಚಿನ ಸಾರ್ವಜನಿಕರಿಗೆ ತಿಳಿದಿರೋದೇ ಇಲ್ಲ. ಅವರು ನೋಟಿಸ್ ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಬ್ಯಾಂಕ್ನ ಮುಂದೆ ನೋಟಿಸ್ ಹಾಕಿರ್ತಾರೆ, ಎಲ್ಲೋ ಅಪ್ಪಿತಪ್ಪಿ 1-2 ಪೇಪರಲ್ಲಿ ನೋಟಿಫಿಕೇಶನ್ ಕೂಡ ಕೊಟ್ಟಿರ್ತಾರೆ. ಆದರೆ ಎಷ್ಟು ಜನ ಹಳ್ಳಿಯವರು ಅಥವಾ ಎಷ್ಟು ಜನ ಪೇಪರ್ ಓದ್ತಾರೆ ಎಂಬುದು ಇಲ್ಲಿ ಗಮನಾರ್ಹವಾದ ಪ್ರಶ್ನೆ. ಇಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಬ್ಯಾಂಕನ್ನೇ ನಂಬಿಕೊಂಡಿರುವಂಥ ಒಂದು ಸನ್ನಿವೇಶದಲ್ಲಿ ಒಂದು ವೇಳೆ ಒಂದು ದಿವಸ ಬ್ಯಾಂಕ್ ಇಲ್ಲ ಅಂದರೆ, ಅಥವಾ ಯಾವುದೇ ಒಂದು ರೀತಿಯಲ್ಲಿ ವ್ಯವಹಾರಗಳಾಗದಿದ್ದರೆ, ಅಲ್ಲಿ ಹಣದ ವ್ಯವಹಾರ ಮಾತ್ರ ಅಲ್ಲ, ಎಷ್ಟೋ ಸಂಬಂಧಗಳು ಕಡಿಯುವಂಥ ಸನ್ನಿವೇಶಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ. ಉದಾಹರಣೆಗೆ ಇವತ್ತು ನಾನು ನೋಡಿದ್ದು, ನನ್ನೊಬ್ಬರು ಹಳೆ ಪರಿಚಿತರೊಬ್ಬರು ಮಣಿಪಾಲದ ಬ್ಯಾಂಕ್ ಒಂದರ ಮುಂದೆ ಬಂದು ಅಳ್ತಾ ಹೋಗ್ತಿದ್ದಾರೆ. ಏನಂತ ಹೇಳಿದರೆ, ಬ್ಯಾಂಕಿಂದ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು, ಕೆಲಸಕ್ಕೆ ಹೋಗಬೇಕಾಗಿತ್ತು, ನನಗೆ ಫಾರಿನ್ಗೆ ಹೋಗಬೇಕು, ಸರ್ಟಿಫಿಕೇಟ್ ಬೇಕಾಗಿತ್ತು, ಬ್ಯಾಂಕಿಂದ ಸೈನ್ ಆಗಬೇಕಾಗಿತ್ತು, ಬ್ಯಾಂಕಿಗೆ ಬಂದೆ, ಅಲ್ಲಿಲ್ಲ, ನನಗೆ ಕಳಿಸೋದಕ್ಕೆ ಇವತ್ತು ಲಾಸ್ಟ್ ಡೇಟು ಅಂತ. ಏನು ಮಾಡೋದು ಗೊತ್ತಿಲ್ಲ, ಕೆಲಸ ಕಳ್ಕೊಳ್ತೀನಿ ಅಂತ ಅನಿಸುತ್ತೆ, ನನಗೆ ನಾಳೆ ಏನು ಮಾಡೋದು ಗೊತ್ತಿಲ್ಲ ಅಂತ. ಮೊದಲೇ ಮಾಡಲಿಕ್ಕಾಗಿಲ್ಲ, ನನಗೆ ಗೊತ್ತಿದ್ದಿಲ್ಲ, ಇವತ್ತು ರಜೆ ಇದೆ ನನಗೆ ಗೊತ್ತಿದ್ದಿಲ್ಲ ಅಂತ.
ಮತ್ತೆ ಇನ್ನು ಇವತ್ತು ನಾನು ಆ್ಯಕ್ಚುಲಿ ಈ ವಿಚಾರಕ್ಕಾಗಿ ನಾನು ಕೆಲವು ಬ್ಯಾಂಕ್ಗಳ ಮುಂದೆ ಇವತ್ತು ನೋಡ್ತಾ ಇದ್ದೆ, ಹಳ್ಳಿಯವರು ಬಹಳಷ್ಟು ಜನ, ಅದರಲ್ಲೂ ಕೂಲಿ ಕೆಲಸದವರು, ರೈತರು ಎಲ್ಲ ಬ್ಯಾಂಕ್ಗಳ ಮುಂದೆ ಬಂದು ಪರದಾಡುವುದನ್ನು, ಬಂದು ಶಾಪ ಹಾಕ್ಬಿಟ್ಟು ವಾಪಸ್ ಹೋಗೋದನ್ನು ನೋಡಿದ್ದೇನೆ. ಕಿವಿಯಾರ ಕೇಳಿದ್ದೇನೆ, ಶಾಪ ಹಾಕ್ಬಿಟ್ಟು ವಾಪಸ್ ಹೋಗುವಂಥದ್ದನ್ನು. ಇಂತಹ ಸನ್ನಿವೇಶಗಳು ಇವರಿಗೆ ಅವರ ಹಕ್ಕು ಖಂಡಿತವಾಗಿ ಒಪ್ತೇನೆ, ಭಾರತದ ಸಂವಿಧಾನದಲ್ಲಿ ಪ್ರತಿಭಟಿಸುವಂಥ ಹಕ್ಕು ಕೊಟ್ಟಿದೆ. ಆ ಹಕ್ಕನ್ನು ಅವರು ಬಳಸ್ಕೊಳ್ಬೇಕು. ಆದರೆ ಇಲ್ಲಿ ಮಿತಿ ಮೀರಿ ಅತಿಯಾಗಿ ಜನರ ಭಾವನೆಗಳ ಮೇಲೆ ಚೆಲ್ಲಾಟ ಆಡ್ತಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಿದ್ದೇನೆ. ಜನರ ಒಂದು ದೈನಂದಿನ ಚಟುವಟಿಕೆಗಳ ಮೇಲೆ, ಅದರಲ್ಲೂ 6 ದಿವಸ 21ನೇ ತಾರೀಕು ಅಂತ ಹಿಡಿದು 21, 22 ಸೆಕೆಂಡ್ ಸ್ಯಾಟರ್ಡೇ ಆಯಿತು, ಭಾನುವಾರ ಬಂತು, 24 ಒಂದು ದಿವಸ ಕನಿಕರದಲ್ಲಿ ಕೊಟ್ಟಂಗೆ 24 ಒಂದು ದಿವಸ ಕೆಲಸ ಮಾಡಿದ್ರು, 25 ಕ್ರಿಸ್ಮಸ್, ಇವತ್ತು 26 ಮತ್ತೆ ಸ್ಟ್ರೈಕು. ಈ ತರ ಒಂದು ವಾರ ಅಂದ್ರೆ ಅರ್ಥಾತ್ ಇವರ ಉದ್ದೇಶ ಬಹುಶಃ ಎಲ್ರಿಗೆ ತೊಂದರೆ ಆಗಬೇಕು, ರಾಷ್ಟ್ರದಾದ್ಯಂತ ಎಲ್ರಿಗೆ ಸಮಸ್ಯೆ ಆಗಿಬಿಟ್ಟು ಸರ್ಕಾರದ ಕಿವಿಯೊಳಗೆ ಹೋಗಬೇಕು ಎಂಬ ಭಾವನೆ ಅಂತ ಕಾಣುತ್ತೆ. ಇದು ಅಕ್ಷಮ್ಯ ಅಪರಾಧ ಸಾರ್ವಜನಿಕರ ದೃಷ್ಟಿಯಲ್ಲಿ. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ, ನಾನು ಲಕ್ಷ್ಮಣ ಮಟ್ಟುಗಳ ಬೆಳೆಗಾರರ ಸಂಘದಿಂದ. ಹೇಳಿ ಹೇಳಿ. ಏನು ಸರ್, ಇದು ನಮ್ಮ ಈ ಬ್ಯಾಂಕ್ ಬಂದಾಗಿ ಇವಾಗ ನಮ್ಮ ರೈತರಿಗೆ ತುಂಬಾ ಸಮಸ್ಯೆ ಆಗಿದೆ. ನಮ್ಮ ಬ್ಯಾಂಕ್ ಬಂದಿನಿಂದಾಗಿ ಮಟ್ಟುಗಳ ಬೆಳೆಗಾರರ ಸಂಘದ ಸಾಧಾರಣ 100-160 ಮಂದಿ ರೈತರಿಗೆ ನಾವು ಪೇಮೆಂಟ್ ಅನ್ನ ಬ್ಯಾಂಕಿಗೆ ಹಾಕಿದ್ದೇವೆ. ಸಾಧಾರಣ 1 ವಾರದಿಂದ ಅವ್ರಿಗೆ ಬ್ಯಾಂಕಿಂದ ಪೇಮೆಂಟ್ ಆಗ್ತಾ ಇಲ್ಲ. ಅವರ ಕೃಷಿಗೆ ತುಂಬಾ ತೊಂದರೆ ಆಗಿದೆ. ಇದು ಬ್ಯಾಂಕಿಗೆ ಹೇಗೋ ಹೊರೆ ಆಗ್ತಾ ಇದೆ. ಇವಾಗ ನಮ್ಮ ಮಟ್ಟು ಶಾಖೆಯಿಂದ 1 ವಾರದಿಂದ ನಮ್ಗೆ ಬ್ಯಾಂಕ್ ಖಾತೆಗೆ ಹಣ ಬೀಳಿಲ್ಲ. ವ್ಯವಹಾರವನ್ನ ಯಾರು ಕೂಡ ಈಗ ಡೈರೆಕ್ಟ್ ಆಗಿ ಬ್ಯಾಂಕ್ ಮುಖಾಂತರ ಮಾಡ್ತಿದ್ದೇವೆ. ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಈಗಾಗಲೇ ಇವ್ರು ಹೇಳಿದಾಗೆ ಹಲವಾರು ಜನ ಕಷ್ಟದಲ್ಲಿದ್ದಾರೆ, ಪರದಾಡ್ತಾ ಇದ್ದಾರೆ. 6 ದಿನಗಳಾಯ್ತು ಈ ಒಂದು ಬ್ಯಾಂಕುಗಳು ಬಂದಾಗಿ. ಮತ್ತೆ ಅದೇ ರೀತಿಯಲ್ಲಿ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ರೈತರಿಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇಷ್ಟೆಲ್ಲ ಒಂದು ಸಮಸ್ಯೆಗಳನ್ನ ಮುಂದಿಟ್ಕೊಂಡು ಈ ಮುಷ್ಕರಗಳ ಅವಶ್ಯಕತೆ ಇತ್ತಾಗಾದ್ರೆ? ಮುಷ್ಕರಗಳ ಅವಶ್ಯಕತೆ ಬೇರೆ ವಿಚಾರ. ಈಗ ಸಾರ್ವಜನಿಕರಿಗೆ ತೊಂದರೆ ಆದ ವಿಚಾರ ಇವರು ಹೇಳಿದ್ರು. ಆದರೆ ಎಲ್ಲಾ ವಿಚಾರಗಳನ್ನು ಅವ್ರು ಹೇಳಿದ್ರೆ ನಾನು ಒಪ್ಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ತಯಾರಿ ಇದಾಗ್ತದೆ. ಆದರೆ ನಾವಿನ್ನು 10-20 ವರ್ಷ ಹಿಂದೆ ಇಲ್ಲ. ನಾವೀಗ ಟೆಕ್ನಾಲಜಿ ಇದರಲ್ಲಿದ್ದೇವೆ. ನಾನು ಕೂಡ ನಿಮಗೆ ಬೇಕಿದ್ರೆ ನನ್ನ ಎದುರಿನಲ್ಲಿ ನಿಮ್ಮ ಅಕೌಂಟಿಗೆ ಎಷ್ಟು ಹಣ ಬೇಕಿದ್ರೆ ನಾನೀಗ 2 ನಿಮಿಷದಲ್ಲಿ ಟ್ರಾನ್ಸ್ಫರ್ ಮಾಡ್ತೇನೆ. ಮತ್ತೆ ATMs ಇದೆ, ಮತ್ತೆ ಎಲ್ಲ ಫೆಸಿಲಿಟೀಸ್ ಇದೆ, ಇಂಟರ್ನೆಟ್ ಇದೆ, ಇಂಟರ್ನೆಟ್ ಸೌಲಭ್ಯ ಇದೆ, IMPS ಇದೆ, RTGS ನೆಫ್ಟ್ ಮಾಡ್ಬೋದು. ನಿಮಗೆ ನಿಮ್ಮ ಪಬ್ಲಿಕ್ಕಿಗೆ ನಾನು ಹೇಳ್ತೇನೆ, ಕೆಳವರ್ಗದ ಜನರಿಗೆ ಸ್ವಲ್ಪ ಮಟ್ಟಿಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಅವರ ಬಗ್ಗೆ ಮತ್ತೆ ಮುಷ್ಕರದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಮೀಡಿಯಾದಲ್ಲಿ ಬ್ಯಾಂಕ್ ವರ್ಕರರಿಗೆ ರಜೆ ಇದೆ, ಸಾಲು ರಜೆ ಇದೆ ಅಂತೇಳಿ, ಉಳಿದವರಿಗೂ ಕೂಡ ರಜೆ ಇದ್ದಾಗ ಕೂಡ ಬ್ಯಾಂಕ್ನವರನ್ನು ದೃಷ್ಟಿಯಲ್ಲಿಟ್ಟು 5 ದಿನ ರಜೆ ಇದೆ, 5 ದಿನ ರಜೆ ಉಳಿದವರಿಗೂ ರಜೆ ಇದೆ. ದೀಪಾವಳಿ ಟೈಮಲ್ಲಿ ಎಲ್ರಿಗೂ ರಜೆ ಇದೆ. ಬ್ಯಾಂಕ್ನವ್ರ ರಜೆನ ಯಾಕೆ ಹೇಳ್ತೀರಿ ನೀವು? ಉಳಿದವರು ರಜೆ ಇದ್ದದ್ದು ಯಾಕೆ ಹೇಳುದಿಲ್ಲ? ಆಗ ನಿಮಗೆ ಕಂಟಿನ್ಯೂಸ್ ರಜೆ ಇದ್ದಾಗ ಮತ್ತೆ ನೇಷನ್ ವೈಡ್ ನ್ಯಾಷನಲ್ ಬಂದ್ ಆದಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ಲಿಲ್ವಾ? ಯಾಕೆ ಬ್ಯಾಂಕ್ ನೌಕರರ ಮೇಲೆ ನಿಮಗೆ ಯಾಕೆ ದೃಷ್ಟಿ ಇದೆ? ನಾವು ಕೂಡ ನಿಮ್ಮ ಹಾಗೆ ಯಾರೇ ಸಾರ್ವಜನಿಕರು ನಮ್ಮನ್ನು ಕಮೆಂಟ್ ಮಾಡಲಿ, ಅವರು ಯಾವುದೋ ಒಂದು ನೌಕರ ವರ್ಗಕ್ಕೆ ಸೇರಿದವರು, ಅವರಿಗೆ ತೊಂದರೆ ಆದಾಗ ಅವರು ಪ್ರತಿಭಟಿಸಲಿಲ್ವಾ? ಯಾಕೆ ನಾವು ನಮ್ಮ ಎಲ್ಲರೂ ಬ್ಯಾಂಕಿನವರನ್ನೇ ದೃಷ್ಟಿಯಲ್ಲಿಟ್ಟು ಮಾತಾಡೋದು ಯಾಕೆ? ನಾವು ಹೌದು, ಕೆಲವರಿಗೆ ಕೆಳವರ್ಗದವರಿಗೆ ಅವರಿಗೆ ಗೊತ್ತಿಲ್ಲದೆ ನಮ್ಮ ಇದರಿಂದ ನಾವು ಕೂಡ ಅದರಲ್ಲಿ ಮಾಡೋದಿದ್ರೆ ನಮ್ಮದು ಲಾಸ್ಟ್ ಟೈಮ್ 2% 8% ವೇತನ ಪರಿಷ್ಕರಣೆ ಅಂತ ಹೇಳಿದ್ಕೊಳ್ಳೆ, ಅದೇ ನೇಷನ್ ವೈಡ್ನಲ್ಲಿ MP ಗಳದ್ದು MLA ಗಳದ್ದು ಕೂತ ಸಿಟ್ಟಿಂಗ್ನಲ್ಲೇ 1 ಲಕ್ಷ ಇದ್ದದ್ದು 3 ಲಕ್ಷ 4 ಲಕ್ಷ ಮಾಡ್ತಾರೆ. ಆದರೆ ನಮ್ಮದು ವೇತನ ಪರಿಷ್ಕರಣೆಗೆ ನಾವು ಇವ್ರ ಹತ್ರ ಯಾಕೆ ಬಿಡಬೇಕು? ನಮ್ಮದು ಹೀಗೆ ದೇಶಕ್ಕೆ ನಮ್ಮಿಂದಾಗಿ ತೊಂದರೆ ಆಗ್ತದೆ ಅಂತೇಳಿ ಗೊತ್ತಿದ್ರೆ, ಸಾರ್ವಜನಿಕರಿಗೆ ತೊಂದರೆ ಆಗದಿದ್ರೆ ಇವರು ಅದನ್ನು 1 ವರ್ಷದಿಂದ ಯಾಕೆ ಎಳಿತಾ ಬರ್ತಾ ಇದ್ದಾರೆ? ಸಾರ್ವಜನಿಕರಿಗೆ ತೊಂದರೆ ಅವರಿಗೆ ಗೊತ್ತಾಗೋದಿಲ್ವಾ? ಇದು ಈ ಸರಿ ಆದರೂ 1 ವರ್ಷ ಆಗಿದೆ. ಕಳೆದ 2 ಸೆಟಲ್ಮೆಂಟ್ಗಳು 3 ವರ್ಷದವರೆಗೆ ಡ್ರ್ಯಾಗ್ ಮಾಡಿದ್ದಾರೆ. ಯಾಕೆ? ನಿಮ್ಮ ಉದ್ದೇಶ ನಾವು ಸ್ಟ್ರೈಕ್ ಮಾಡಲಿ, ಸಾರ್ವಜನಿಕರಿಂದ ನಮಗೆ ಇದಾಗಲಿ, ನಮ್ಮ ಬೇಡಿಕೆಗಳು ಸ್ವಲ್ಪ ಡೈಲ್ಯೂಟ್ ಆಗಲಿ ಅಂತೇಳಿ ಇವರ ಅನಿಸಿಕೆಯ? ಅವ್ರು ಕೇಳಿದ್ರು ಆನ್ಲೈನ್ಗಳು ಪೇಮೆಂಟ್ಗಳೆಲ್ಲ ಮಾಡ್ಬೋದು, ಅದೇ ರೀತಿಯಲ್ಲಿ ಟೆಕ್ನಾಲಜಿ ತುಂಬ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ, ATMಗಳಿದೆ, ನೆಫ್ಟ್ ಮಾಡ್ಬೋದು, ಹೀಗೆ ಮುಂತಾದ ರೀತಿಯಲ್ಲಿ ಹೇಳಿದ್ರು. ಕೆಲವೊಂದು ಕಡೆಗಳಲ್ಲಿ ಕೆಳವರ್ಗದ ಜನರಿಗೆ ಸ್ವಲ್ಪ ಸಮಸ್ಯೆಗಳಾಗಿದ್ದು ನಿಜ. ಆದರೆ ಎಷ್ಟೋ ಜನರಿಗೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರಿಂದ ಸಮಸ್ಯೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದಕ್ಕೇನು ಸರಿ, ಕೆಳವರ್ಗದ ಜನ ಅಂದ್ರೆ ಇವರಿಗೆ ಅಷ್ಟು ತಾತ್ಸಾರನ? ನಮಗೆ ಅನ್ನ ಕೊಡುವವರು, ಸರ್ ಕ್ಷಮಿಸಿ ಸರ್ ಮಾತಾಡ್ಲಿಕ್ಕೆ ಬಿಡಿ, ನಮಗೆ ಅನ್ನ ಕೊಡುವವರು ರೈತರು. ಇವತ್ತು ಬೆಳಿಗ್ಗೆ ಒಂದು ವಾಟ್ಸಪ್ ಅಲ್ಲಿ ಪೋಸ್ಟ್ ಬಂದಿದೆ, ಏನಂತ ಹೇಳಿದ್ರೆ
ಬೇರೆ ಯಾವ ವರ್ಗದವರು ಹೆಚ್ಚು ದಿನ ಕೆಲಸ ಮಾಡ್ತಾರೆ ನೆನಪಿಡಿ, ರೈತರು ಕೂಡ 365 ದಿವಸ ಕೆಲಸ ಮಾಡುವುದಿಲ್ಲ ಅಂತೇಳಿ. ನಮಗೆ ಅನ್ನ ಕೊಡುವ ರೈತರ ಬಗ್ಗೆ ಅಥವಾ ಕೆಳವರ್ಗದ ಜನರ ಮೇಲೆ ಇವರಿಗೆ ಇಷ್ಟು ತಾತ್ಸಾರನ ಅಂತ ನಾನು ಮಾತಿನಲ್ಲಿ ಹಿಡಿತ ಅಂತ ಹೇಳಿದ್ರೆ ಎಲ್ಲ ಸರ್ ಪುನಃ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ನೇರವಾದ ಪ್ರಶ್ನೆ. ನಿಮ್ಮ ನೀತಿ ಸಂಘದ ಒಂದು ಇದರ ಬಗ್ಗೆ ನಾನು ಮಾತಾಡ್ತೇನೆ ಸರ್. ಕ್ಷಮಿಸಿ, ತಾವು ಮಾತಾಡಿದಾಗ ನಾನು ಮಾತಾಡದೆ ಕೂತಿದ್ದೀನಿ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಮತ್ತೆ ಇವರು ಹೇಳಿದ್ರು ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದು, ATMಗಳಿದೆ ಅಂತ. 6 ದಿವಸ ಬ್ಯಾಂಕ್ ಯಾವ ATMಗಳಲ್ಲಿ ಎಷ್ಟು ದುಡ್ಡಿದೆ ಸರ್? ಎಲ್ಲ ದುಡ್ಡಿಲ್ಲದೆ ಸಿಟಿಗಳಲ್ಲಿರೋ 1-2 ATMಗಳಲ್ಲಿ ದುಡ್ಡಿದೆ, ವಿಲೇಜ್ಗಳಲ್ಲಿ ದುಡ್ಡಿಲ್ಲದೆ ಪರದಾಡ್ತಿದ್ದಾರೆ ಜನ, ATMಗಳಲ್ಲಿ ದುಡ್ಡಿಲ್ಲ. ಇನ್ನು ಎಲ್ಲವನ್ನು ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ಮಾಡಬಹುದು ಅಂತಾರೆ. ಆದರೆ ಉದಾಹರಣೆಗೆ ಒಂದು ಸರ್ಕಾರಿ ಕೆಲಸಕ್ಕೊಂದು DD ಕೊಡಬೇಕಂದ್ರೆ ಯಾವ ಆನ್ಲೈನ್ ಮೂಲಕ ಎಕ್ಸೆಪ್ಟ್ ಮಾಡ್ತಾರೆ ಹೇಳಿ? DD ಅಂದ್ರೆ DDನೇ ಬೇಕು, ಅದಕ್ಕೆ ಬ್ಯಾಂಕೇ ಬೇಕು. ಇಲ್ಲದಿದ್ರೆ ಈ ಬ್ಯಾಂಕ್ ಎಂಬ ವ್ಯವಸ್ಥೆಯನ್ನು ಸರ್ಕಾರ ಮುಚ್ಚಿ ಕಂಪ್ಲೀಟ್ ಆನ್ಲೈನ್ ಅಲ್ಲಿ ಮಾಡಿ ಅಂತ ಹೇಳ್ಬೋದಲ್ಲ. ಯಾಕೆ ಇಷ್ಟು ಕಷ್ಟಪಡಬೇಕು? ಮಾಡಿ ನೋಡಿ ಅಲ್ವಾ, ಯಾಕೆ ಇಷ್ಟು ಕಷ್ಟಪಡಬೇಕು? ಇವರಿಗೆ ವೇತನ ಪರಿಷ್ಕರಣೆ ವೇತನ ಒಂದು ಕಡೆಯಲ್ಲಿ ಕೆಲಸ ಮಾಡುವಂತಹ ಒಂದು ಇದಕ್ಕೆ ಬಂದಾಗ ಅಲ್ಲಿರುವಂತಹ ಒಂದು ಚೌಕಟ್ಟು ಇರುತ್ತೆ, ವೇತನದ ಬಗ್ಗೆ ಒಂದು ನಿಯಮಗಳಿರುತ್ತೆ. ಅದನ್ನು ಪಾಲಿಸಿಕೊಳ್ಳಕ್ಕಾಗದ್ರೆ ಕೆಲಸ ಕಿತ್ತಾಕಿ ಹೋಗುದು ಅಷ್ಟೇ. ಇನ್ನೊಂದು ಕಡೆ ನಾನು ಮಾಡಿದವನು, ನಾನು ಕೆಲಸ ಮಾಡಿದವನು ಸರ್, ನಾನು ಮಾಡಿದವನು. ಬ್ಯಾಂಕಿನ ಸ್ಟ್ರಕ್ಚರ್ ಬಗ್ಗೆ ಏನ್ ಮಾತಾಡ್ಬೇಕು? ಬ್ಯಾಂಕ್ ಅಲ್ಲ ಸರ್, ಯಾವುದೇ ಸೆಕ್ಟರ್ ಅಲ್ಲಿ, ಖಾಸಗಿ ಇರಲಿ ಸಾರ್ವಜನಿಕ ಇರಲಿ, ಯಾವುದೇ ರಂಗ ಇರಲಿ, ನಿಮಗೆ ಅಲ್ಲಿಯ ಕೆಲಸ ಇಷ್ಟ ಇಲ್ಲದಿದ್ರೆ ವೇತನ ಇರಲಿ ಏನು ಇರಲಿ, ಮ್ಯಾನೇಜ್ಮೆಂಟ್ ಒಟ್ಟಿಗೆ ನಿಮಗೆ ಟ್ಯಾಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಬಿಸಾಕುದು, ರಿಸಿಗ್ನೇಷನ್ ಬೇಡಿಕೊಂಡು ಬಂದದಲ್ಲ, ಯಾರ ಹತ್ರ ನಾವು ಇದು ವಸೂಲಿ ಮಾಡಿ ಹಣ ಕೊಟ್ಟು ಸೇರಿದಲ್ಲ. ನಾವು ನಮ್ಮ ಡಿಗ್ರಿಯಲ್ಲಿ ಕಂಪ್ಲೀಟ್ ಮಾಡಿ ನನ್ನ ಎಕ್ಸಾಂಪಲ್ ತಗೊಳ್ಳಿ, ನಾನು 100 ವೇಕೆನ್ಸಿ ಇರುವಾಗ ನಾವು 10 ಲಕ್ಷ ಜನರ ಎದುರಿನಲ್ಲಿ ನಾನು ಗೆದ್ದು ಪಾಸ್ ಆಗಿ ಬಂದವ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಲಕ್ಷ್ಮಣ್ ಮಟ್ಟು, ಇಲ್ಲಿಂದ ಮಟ್ಟುಗಳ ಬೆಳೆಗಾರರ ಸಂಘದಿಂದ. ಎಸ್, ಹೇಳಿ ಸರ್. ಅವರು ಜಯಪ್ರಕಾಶ್ ಅವರು ಮಾಡುವುದು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ರೈತ ಅಂದ್ರೆ ಅಷ್ಟೊಂದು ತಾತ್ಸಾರಣ ಅವರಿಗೆ. ನಾನು ಅವ್ರಿಗೆ ಹೇಳಿದಲ್ಲ ಸರ್, ನಾನು ಅವ್ರಿಗೆ ಹೇಳಿದಲ್ಲ. ಎಸ್, ಧನ್ಯವಾದಗಳು ಸರ್, ಸ್ಪಂದನ ಜೊತೆ ಮಾತಾಡಿ. ನಮ್ಮ ಇಲ್ಲಿ ನಮ್ಮ ಕಷ್ಟ ಅವರಿಗೆ ಗೊತ್ತುಂಟು, ನಾವು ಯಾಕೆ ಎಷ್ಟು ಮಾಡ್ತೀವಿ ಅಂತ. ನಾನು ಹಾಗೆ ಹೇಳಿಲ್ಲ. ಎಸ್, ನಾನು ಇದೇ ವಿಚಾರವಾಗಿ ಅವ್ರ ಹತ್ರ ಪ್ರಸ್ತಾಪಿಸ್ತೇನೆ. ಧನ್ಯವಾದಗಳು ಸರ್. ಈಗಾಗಲೇ ಅವ್ರು ಹೇಳಿರೋ ಹಾಗೆ ರೈತರು ತಾತ್ಸಾರನ ಅಂತಕ್ಕಂಥ ಇವ್ರು ಹೇಳಿದ್ರು, ನಾನು ಹೇಳಿದ್ದಲ್ಲ. ವರ್ಡ್ಸ್ ಅನ್ನು ನನಗೆ ದಾಟಿಸಬೇಡಿ. ವರ್ಡ್ ನಾನು ಹಾಕಿದ್ದು, ತಾತ್ಸಾರದಲ್ಲಿ ಮಾತಾಡಿದ್ದು ನೀವು. ಮಾತಾಡಿದಲ್ಲ, ನಾನು ಹೇಳಿದಲ್ಲ. ನಮ್ಮ ಬ್ಯಾಂಕ್ ಸ್ಟ್ರೈಕಿನ ಬಗ್ಗೆ ತಾವು ಹೇಳಿದ್ರಿ ಕೆಳವರ್ಗದವರಿಗೆ ತೊಂದರೆ ಆಗಿದೆ, ಕೆಳವರ್ಗದವರಿಗೆ ತಾತ್ಸಾರ ಅವರಿಗೆ ತೊಂದರೆ ಆದ್ರೆ ಪರವಾಗಿಲ್ಲ, ದೊಡ್ಡವರಿಗೆ ಏನು ಸಮಸ್ಯೆ ಆಗಿಲ್ಲ. ಅರ್ಥಾತ್ ನೀವು ಓಲೈಸುವರು, ದೊಡ್ಡವರು ಓಲೈಸುವರು, ನೀವು ಯಾರನ್ನು ಓಲೈಸಿಕೊಂಡು ಮಾತಾಡ್ತಿದ್ರಿ ಅಂತ ನಮಗೆ ಗೊತ್ತಿದೆ ಸರ್. ನಾವು ಯಾರನ್ನು ಓಲೈಸ್ತಾ ಇಲ್ಲ, ಸಾರ್ವಜನಿಕರನ್ನು. ಈಗ ಮಟ್ಟುಗಳ ಬೆಳೆಗಾರರು ಕಾಲ್ ಮಾಡಿದ್ರಲ್ಲ, ಅವರನ್ನು ಅವರಿಗೆ ನಾವು ನಮ್ಮ ಊರಿನವರೇ ಜನಗಳು, ನಾವು ಅವರ ಹತ್ರ ಮಾತಾಡಿ. ನೀವು ಅಲ್ಲಿ ಮಾತಾಡೋದಲ್ಲ, ಇಲ್ಲಿ ಮಾತಾಡಿ. ಲಕ್ಷಾಂತರ ಜನ ಕೇಳ್ತಿದ್ದಾರೆ, ಇಲ್ಲಿ ಮಾತಾಡಿ. ನಾನು ಎಲ್ಲಿ ಮಾತಾಡ್ತೇನೆ? ಇಲ್ಲೇ ಮಾತಾಡ್ತಾ ಇದ್ದೇನೆ. ಹೇಳಿ ಸರ್. ಎಸ್, ಈಗ ಏನು ಅಂತಂದ್ರೆ ಇಷ್ಟೆಲ್ಲ ಒಂದು ವ್ಯವಸ್ಥೆಗಳಿದೆ, ನೀವು ಹೇಳಿದ್ರೆ ಆನ್ಲೈನ್ ಪೇಮೆಂಟ್ ಗಳನ್ನ ಮಾಡಬಹುದು, ಟೆಕ್ನಾಲಜಿಗಳಿದೆ ಅಂತ. ಆದ್ರೆ ಎಲ್ಲಾ ಒಂದು ಟ್ರಾನ್ಸಾಕ್ಷನ್ ಆಗಿರ್ಬೋದು, ಕೆಲವೊಂದೊಂದು ವಿಷಯಗಳಿಗೆ ಆನ್ಲೈನ್ ಅನ್ನ ನಂಬಿಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅನಿವಾರ್ಯತೆ ಇರುತ್ತೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು? ಅಲ್ಲ, ಅದಕ್ಕಾಗಿ ನಾವು ಹೇಳುದು ಗೌರ್ಮೆಂಟ್ಗೆ ನಮ್ಮ ಮನವಿ ಏನಂತ ಹೇಳಿದ್ರೆ, ನಮ್ಮ ಚೌಕಟ್ಟಿನಲ್ಲಿ ನಮ್ದು ಯಾವಾಗಲೂ ವೇತನ ಪರಿಷ್ಕರಣೆ ಆಗುದು 5 ವರ್ಷಕ್ಕೊಂದ್ಸರಿ ಆಗ್ತದೆ, ದ್ವಿಪಕ್ಷೀಯ ಒಪ್ಪಂದ IBA ಒಟ್ಟಿಗೆ ಮತ್ತೆ ಬ್ಯಾಂಕ್ ನೌಕರರ ಒಟ್ಟಿಗೆ. ಅದು ನಮ್ದು 2012ರಲ್ಲಿ ಆದದ್ದು 2017 ನವೆಂಬರ್ಗೆ ಮುಗ್ದಿದೆ. ಅವತ್ತಿಂದ ನಾವು ಬೇಡಿಕೆಯನ್ನು ಇಟ್ಕೊಂಡೇ ಬಂದಿದ್ದೇವೆ. ಇನ್ನೂ ಸಹ ಆಗಲಿಲ್ಲ. ಅದು 2%, 3%, 4% ಅಂತೇಳಿ ಅವರು ನಮಗೆ ಆಫರ್ ಮಾಡ್ತಾ ಇದ್ದಾರೆ, ನಾವು ರಿಜೆಕ್ಟ್ ಮಾಡಿದ್ದೇವೆ. ಮತ್ತೆ ಅದರ ನಂತರ ಅದನ್ನು ಡಿವಿಯೇಟ್ ಮಾಡ್ಲಿಕ್ಕಾಗಿ ಈ ಮರ್ಜರ್ ಇಶ್ಯೂ ತಂದಿದ್ದಾರೆ, ಬ್ಯಾಂಕ್ ಮರ್ಜರ್ಸ್. ಮತ್ತೆ ನಮ್ಮ ಬೇಡಿಕೆಗಳನ್ನು ಯಾಕೆ ನಾವು ಕಂಪ್ಲೀಟ್ ನೋಡ್ತಾ ಇಲ್ಲ? ನಾವು ಬ್ಯಾಂಕ್ನಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಕೂಡ ಕೇಳ್ತಾ ಇದ್ದೇವೆ. ಅಪಾಯಿಂಟ್ಮೆಂಟ್ಸ್ ಇನ್ ಬ್ಯಾಂಕ್ ವಿ ಡಿಮಾಂಡ್ ಅಂತೇಳಿ ಕೂಡ ನಾವು ಸ್ಲೋಗನ್ ಹಾಕಿದ್ದೇವೆ. ನಾವು ಅಪಾಯಿಂಟ್ಮೆಂಟ್ಗಾಗಿ ನಾವು ಹೊಡೆದಾಡುವಾಗ ನಿಮ್ಮ ಕೆಲಸ ಇಲ್ಲದೆ ಜನ ಹೊರಗಿದ್ದಾರೆ, ನೀವು ಬೇಕಿದ್ರೆ ಹೊರಗೆ ಬನ್ನಿ ಅಂತ ಹೇಳ್ತಾರೆ. ನಾವು ಯಾಕೆ ಇವರಿಗಾಗಿ ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ? ಮರ್ಜರಿಂದ ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ ಅಂತೇಳಿ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದೆ? ನಾನು ಮಾತಾಡ್ತಾ ಇದ್ದೇನೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ತೊಂದರೆ ಆಗುದಿಲ್ಲ ಮರ್ಜರಿಂದ. ಮರ್ಜರಿಂದ ಎಷ್ಟು ತೊಂದರೆ ಆಗ್ತದೆ ಗೊತ್ತಿಲ್ಲ. ನೀವೀಗ ಉದಾಹರಣೆ ತಗೊಳ್ಳಿ, ನಿಮ್ಮ KM ಮಾರ್ಗದಿಂದ ಉಡುಪಿ ಇನ್ನೊಂದು ಅರೌಂಡ್ ಏರಿಯಾದಲ್ಲಿ, ಅಷ್ಟು ಸಣ್ಣ ಏರಿಯಾದಲ್ಲಿ 20-30 ಬ್ಯಾಂಕ್ ಬ್ರಾಂಚ್ಗಳಿದೆ. ನಿಮ್ಮ ಮನೆಗೊಂದು ಬ್ರಾಂಚ್ ಇದ್ದಾಗೆ ಬ್ಯಾಂಕ್ಗಳಿದೆ. ಅದೇ ಮರ್ಜರ್ ಆಗಿ ಅದರಲ್ಲಿ 20-30% ಬ್ರಾಂಚ್ಗಳು ಕ್ಲೋಸ್ ಆದರೆ ನೀವು ಬ್ಯಾಂಕಿನಲ್ಲಿ ಕ್ಯೂ ನಿಲ್ಲಬೇಕು. ಯಾಕಂತ ಹೇಳಿದರೆ 50 ಬ್ರಾಂಚ್ನಲ್ಲಿ ನೀವು ವ್ಯವಹರಿಸಿದ ಜನಗಳು 20 ಬ್ಯಾಂಕಿಗೆ ಹೋಗ್ಬೇಕು, 20 ಬ್ರಾಂಚಿಗೆ. ನಿಮಗೆ ತೊಂದರೆ ಆಗುದಿಲ್ವಾ?
ಅದು ವಿಚಾರ ಇದೆ. ಅದನ್ನ ಯಾಕೆ ಹೇಳೋದಿಲ್ಲ? ಒಂದು ದಿವಸ ಸ್ಟ್ರೈಕ್, ಹೌದು, ನಮ್ಮ ವೇತನ ಪರಿಷ್ಕರಣೆಗೆ ಎಲ್ಲ ನೌಕರ ವರ್ಗದವರು ಮಾಡಿದಾಗೆ ನಾವು ಸ್ಟ್ರೈಕ್ ಮಾಡ್ತಿದ್ದೇವೆ, ಅದು ನಮ್ಮ ಹಕ್ಕು, ಆ ಪ್ರಕಾರ ಮಾಡ್ತಿದ್ದೇವೆ. ಮತ್ತೆ ಬೇರೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಆ ವಿಚಾರ ನಮ್ದಲ್ಲ. ನಮ್ದು ಸಾರ್ವಜನಿಕರ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಎಸ್, ಹೇಳಿ ಸರ್. ಇದು ಬ್ಯಾಂಕ್ ಮುಷ್ಕರದ ಬಗ್ಗೆ, ಇದು ಬ್ಯಾಂಕ್ ಅನ್ನೇ ದೂರಿದ್ರೆ ಕೆಲಸ ಆಗುದಿಲ್ಲ. ಯಾಕಂದ್ರೆ ಬ್ಯಾಂಕ್ ಮುಷ್ಕರ ಒಂದು ಅವರೇ ಇರ್ತಾರೆ, ಬೇರೆ ಎಲ್ಲ ವಹಿವಾಟುಗಳಿರ್ತಾರೆ. ಒಂದು ಏನಾದ್ರೂ ತಪ್ಪಾದ್ರೆ ಇಡೀ ಅಂಗಡಿಯನ್ನು ಮುಚ್ಚುದು, ದಂಟೆಗಳನ್ನು ಇಟ್ಕೊಂಡು ಹೋಗುದು, ಯಾರು ರಸ್ತೆಯಲ್ಲಿ ನಡೆಯದಾಗೆ ಮಾಡುವ ನಮ್ಮ ದೇಶ ಇದು. ಬ್ಯಾಂಕಿನವರು ಈಗ ನಿಜವಾಗಿ ನೋಡಿ, ಈ ರೈತರ ಸಾಲ ಒಂದು ಕಡೆಯಿಂದ ಕೊಡದಿದ್ರೆ ಆಗುದಿಲ್ಲ, ಮತ್ತೊಂದು ತಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯದವರು ಹೇಳ್ತಾರೆ ಅವನ ಮನೆಗೆ ಹೋಗ್ಬೇಡ, ಅವನ ಮನೆಗೆ ಹೋದ್ರೆ ನಿಮ್ಗೆ ತೊಂದರೆ ಅಂತೇಳಿ. ನೀವು ಇಟ್ಟ ಹಣ ನಿಮ್ಗೆ ಹೇಗೆ ವಾಪಸ್ ಸಿಗ್ಬೇಕು? ಅವರು ಬ್ಯಾಂಕಿನ ಅಂತ ಹೇಳಿದ್ರೆ ಯಾವ ಬ್ಯಾಂಕಿನವರು 10 ಕೋಟಿ ಎಲ್ಲಿಂದಲೂ ತಂದು ಬ್ಯಾಂಕ್ ಮಾಡ್ಲಿಲ್ಲ. ನಮ್ಮ SB ಇದ್ದ, FD ಇದ್ದ, ಎಲ್ಲ ಒಟ್ಟು ಮಾಡಿ ಅದು ಸಾಲ ಕೊಡ್ತಾ ಇದ್ದಾರೆ. ಆ ಸಾಲವನ್ನು ಹಿಂದೆ ಕೊಡ್ಬೇಡ ಅಂತ ಹೇಳಿದ್ರೆ ಹಣ ಬಿಟ್ಟವ ಎಲ್ಲಿ ಹೋಗ್ಬೇಕು? ಹೀಗೆ ನೋಡಿ, ಬ್ಯಾಂಕ್ ವಿಲೀನ ಇದಕ್ಕೋಸ್ಕರವೇ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆಯಲ್ಲಿ ಇದು ಮಾಡಿ ಈಗ ಒಂದು 4-5 ಬ್ಯಾಂಕ್ ಅನ್ನೆಲ್ಲ ಗುಳುಮ್ ಮಾಡಿ ಈಗ ಮನೆ ಅರ್ಧ ಸ್ಟ್ರೈಕ್ ಮಾಡುವಂತ ವಿಷಯ ಇದು. ಇದಕ್ಕೆಲ್ಲ ಸರ್ಕಾರಕ್ಕೆ ಗೊತ್ತಾಗುದಿಲ್ಲ. ಎಷ್ಟೋ ವರ್ಷದಿಂದ ಒಂದು ಹೆಸರಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಎಂಪ್ಲಾಯೀಸ್ ಅದನ್ನು ಏಕಾಏಕಿ ಅದಿಲ್ಲ ನಮ್ಮ ಒಂದು ಬ್ಯಾಂಕಿಗೆ ಬೇರೆ ಹೆಸರು, ಇದೆಲ್ಲ ಹೆಸರು ಚೇಂಜ್ ಮಾಡೋ ಒಂದು ಉದ್ದೇಶ ಆಗಿ ಹೋಗಿದೆ. ಈಗ ಪ್ರತಿಯೊಂದು ಇದ್ದಾಗ ಇರ್ಲಿ ಬಿಡಿ, ಸಾಲ ಬ್ಯಾಂಕಿನವರು ಸಾಲ ಕೊಡ್ತಾರೆ, ವಾಪಸ್ ತಗೊಳ್ತಾರೆ, ಅವರಿಗೆ ಬಿಡಿ. ಅರ್ಧ ಬ್ಯಾಂಕ್ ನಷ್ಟದಲ್ಲಿ, ಯಾವ ಬ್ಯಾಂಕು ನಷ್ಟದಲ್ಲಿ ಆಗುದಿಲ್ಲ. ಅವರು ಸಾಲ ಕೊಟ್ಟದ್ದು ಅವರ ಪರ್ಸೆಂಟೇಜ್ ಬೇಕಾದ್ರೆ ಅವರು ಬಡ್ಡಿಯನ್ನು ಕಡಿಮೆ ಮಾಡ್ಲಿಕ್ಕೆ ಹೇಳಿ, ನೀವು ವಸೂಲು ಮಾಡಬಾರ್ದು. ಬ್ಯಾಂಕಿನವರು ಎಲ್ಲಿಂದ ತರಬೇಕು? ನಾವೀಗ ನಮಗೆ ಬರುವಂತ 10 ಪೈಸೆಯನ್ನು ನಾವು ಬಿಡ್ತೇವಾ? ಇಲ್ಲ. ಅದಕ್ಕೂ ನಾವು ಹೋಗಿ ಸ್ಟ್ರೈಕ್ ಮಾಡ್ತೇವೆ. ನಾವು ಬ್ಯಾಂಕಿನ ಚೇರ್ ಅದು ಇದು ತೆಗೆದು ಹೊರ ಬಿಸಾಡ್ತೇವೆ. ಹಾಗಾದ್ರೆ ಅವ್ರ ಮನೆಯಿಂದ ತಂದು ಕೊಡುದಾ? ಬ್ಯಾಂಕ್ ಎಂಪ್ಲಾಯಿ ಕೂಡ ಅವರಿಗೆ ಕೂಡ ಸಂಬಳ ಬೇಕು. ಇದೆಲ್ಲ ಕಾರಣ ಈ ಸಾಲ ಮನ್ನಾ. ಮತ್ತೆ ರೈತರು ಅಂತ ಹೇಳ್ತೇವೆ ನಾವು. ನಿಜವಾಗಿ ನಮ್ಮ ದೇಶದಲ್ಲಿ ಸರಿ ನೋಡಿದ್ರೆ ಯಾವ ರೈತನು ಸರಿಯಾಗಿ ದುಡಿದ್ರೆ ದರಿದ್ರದಲ್ಲಿ ಇಲ್ಲ. ಅವ ಬರೇ ದುಡಿಮೆಗೋಸ್ಕರ, ಬೇಸಾಯಕ್ಕೋಸ್ಕರ ಸಾಲ ಮಾಡಿ ಈಗಲೂ ಅವರ ರಸ್ತೆಯಲ್ಲಿ ಇರಲಿಲ್ಲ. ನೋಡಿ, ಇಲ್ಲಿ ನಮ್ಗೆ ಗೊತ್ತಾಗುದಿಲ್ಲ ಅಷ್ಟು. ನೀವು ಉತ್ತರ ಕನ್ನಡ ಆಚೆ ಹೋಗಿ, ಒಬ್ರು ಮದುವೆಯಲ್ಲಿ 150 ಲಕ್ಷ ಸಾಲ ಮಾಡಿ ಮದುವೆ ಮಾಡಿದ್ರು ಅಂತೇಳಿ, ಅವನ್ ಇಲ್ಲದಿದ್ರು ಅವನದ 100 ಎಕರೆ ಸ್ಥಳ ಉಂಟು, ಅದನ್ನು ಬ್ಯಾಂಕಿಗೆ ಹಾಕಿದ ಕೃಷಿ ಅಂತೇಳಿ ಲೋನ್ ತೆಗ್ದ. ಅದ್ರಲ್ಲಿ 1,000 ರೂಪಾಯಿ ಬೀಜ ತಂದವ ನಡ್ಲಿಲ್ಲ. ಇಂಥವ್ರು ಇದ್ದಾರೆ. ಈಗ ನೋಡಿ, ಸಾಲ ಮನ್ನಾದ ಟೋಟಲ್ ಅಮೌಂಟ್ ನೋಡಿ, ನಮ್ಮ ದೇಶದಲ್ಲಿ ಬೆಳೆಯುವ ಅನ್ನ ನೋಡಿ, ಅದನ್ನು ನೀವು ಟ್ಯಾಲಿ ಹಾಕಿ. ಬರೇ ರೈತರ ಹಿಂದೆ ಬಿದ್ದು ಸಾರ್ವಜನಿಕ ರಂಗವನ್ನೇ ಹಾಳು ಮಾಡ್ತಾರೆ. ಅವರವರ ಓಟಿಗೋಸ್ಕರ, ಅವರವರ ಅಧಿಕಾರಕ್ಕೋಸ್ಕರ ಮಾಡ್ಲಿ. ಬ್ಯಾಂಕಿಗೆ ಬರ್ಡನ್ ಕೊಡೋದು ಬೇಡ. ಅವರವರ ಪಾರ್ಟಿಯಲ್ಲಿ ನೋಡಿ, ಒಬ್ಬೊಬ್ಬರ ಹತ್ರ 10 ಕೋಟಿ 50 ಕೋಟಿ ಉಂಟು. ಅದನ್ನ ಅರ್ಧವಾಸಿ ಕೊಡ್ಲಿ, ಬಾಕಿಯವರು ದುಡ್ಡದ್ದು ಇರ್ಲಿ, ಹೇಗೆ ದುಡಿಯಲಿ ಅವರು. ಅದ್ರಲ್ಲಿ ಯಾಕೆ ಮಾಡುದಿಲ್ಲ ಅಂತೇಳಿ ನಾವು ಬ್ಯಾಂಕಿನವರಿಗೆ ಬೈತೇವೆ, ನಾವು ಉದ್ಯಮಿಗಳಿಗೆ ಬೈತೇವೆ. ಅಂದ್ರೆ ಬ್ಯಾಂಕಿನವರು ಅವ್ರಿಗೆ ದುಡ್ಡ ಮೇಲೆ ಅವರಿಗೆ ಸಂಬಳ ಬೇಕು, ಅವರ ಟೈಮಿಂಗ್ ಬೇಕು. ಅಲ್ಲಿ ಬ್ಯಾಂಕಿನಲ್ಲಿ ಕೆಲಸ ಮಾಡುವಾಗ್ಲೇ, ನಾನೀಗ ಬ್ಯಾಂಕಿಗೆ ಕನೆಕ್ಟೆಡ್ ಆಗಿ ಒಂದು ಕೆಲಸ ಮಾಡ್ತಾ ಇದ್ದೇನೆ, ನಾನ್ ನೋಡ್ತೇನೆ ಅವರಿಗೆ ಜನರು ಸ್ವಲ್ಪ ತಡದ್ರೆ ಬೈತಾರೆ. ಅದಲ್ಲದೆ ಸಾಲ ವಸೂಲಿಗೆ ಹೋದ್ರೆ ಗಣ್ಣಿಡಿ ಇದು ನೋಡಿದ್ದೇನೆ ನಾನು. ಸಾಲ ವಸೂಲಿಗೆ, ಬನ್ನಿಯ ವಸೂಲಿಗೆ ಅಂತೇಳಿ ಗಣ್ಣಿಡಿಯುವ ಸ್ಥಳಗಳು ಇವೆ. ಅದನ್ನೆಲ್ಲ ಎದುರಿಸಬೇಕಾದ್ರೆ ಅವನಿಗೆ ಸರಿಯಾದ ಸಂಬಳ ಸಿಗ್ಬೇಕು. ಅದು ಕೆಲವು ರೀತಿಯಲ್ಲಿ ಅದು ಸಿಗ್ತಾ ಇಲ್ಲ. ಅದೆಲ್ಲ ಹಲವಾರು ಕಾರಣಗಳಿವೆ. ನಾವು ಸ್ಟ್ರೈಕ್ ಮಾಡುದು ಇವತ್ತು ನಿನ್ನೆ ಸ್ಟ್ರೈಕ್ ಮಾಡಿದ್ದರಿಂದ ಸ್ವಲ್ಪ ಬಿಸಿ ಜಾಸ್ತಿ ತಾಗ್ಬೇಕಂತೇಳಿ ಅವರು ಸ್ಟ್ರೈಕ್ ಮಾಡಿರ್ಬೋದು. ಆದ್ರೆ ಎಲ್ಲಾ ಸರಿ ಇರುವಾಗ ಸ್ಟ್ರೈಕ್ ಮಾಡಿದ ಅವರನ್ನು ಕೇಳುವವರು ಕೂಡ ಇಲ್ಲ. ಧನ್ಯವಾದಗಳು ಸರ್, ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಸತ್ಯವಾದ ಮಾತು. ಈಗಾಗಲೇ ಅವ್ರು ಹೇಳಿದ್ರು, ಬ್ಯಾಂಕ್ನವರಿಗೂ ಕೂಡ ಹಲವಾರು ಸಮಸ್ಯೆಗಳಿರುತ್ತೆ. ಆ ಎಲ್ಲ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ, ಅಂದರೆ ಈ ಒಂದು ಸ್ಯಾಲ್ರಿ ಆಗಿರ್ಬೋದು, ಮತ್ತು ಇನ್ನು ಮುಂತಾದ ಸಮಸ್ಯೆಗಳಿರುತ್ತೆ, ಅದನ್ನು ಪರಿಹರಿಸ್ಕೊಡಿ ಅಂತ ಒಂದು ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದರಲ್ಲಿ ಏನು ತಪ್ಪಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದರು. ಪ್ರತಿಭಟನೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಪ್ರತಿಭಟನೆ ಮಾಡಿದ ವಿಧಾನ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ವಿಧಾನ ಅಂತ ಹೇಳಿದರೆ ಯಾಕಂದರೆ ಸಾರ್ವಜನಿಕ ರಜಾ ಇದ್ದ ದಿವಸಗಳನ್ನು ನೋಡಿಕೊಂಡು, 4th ಸ್ಯಾಟರ್ಡೆ ರಜಾ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಶುಕ್ರವಾರ ಸ್ಟ್ರೈಕ್ ಮಾಡಿರೋದು, 25 ಕ್ರಿಸ್ಮಸ್ ರಜೆ ಇದೆ ಅಂತ ಗೊತ್ತಿದ್ದುಕೊಂಡು 26ಕ್ಕೆ ಸ್ಟ್ರೈಕ್ ಮಾಡಿರೋದು. ಈಗ ಅವರು ಹೇಳಿದ್ರು, ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಹೇಳ್ಕೊಂಡು. ಈ ಸರ್ಕಾರ
ಈ ಸರ್ಕಾರದ ಕೆಲಸದವರು ಇವರು, ಪಬ್ಲಿಕ್ ಸರ್ವೆಂಟ್ಸ್. ಇದೇ ಸರ್ಕಾರಕ್ಕೆ ಅವರು ಇಷ್ಟು ಕೊಟ್ಟ ಇದಕ್ಕೆ ಇವರು ಕೊಡುವಂತ ಪ್ರತಿಫಲ ಹೀಗೆ. ಇದು ಏನಂತ ಹೇಳಿದ್ರೆ, ನಾವು ಅನ್ನ ಕೊಟ್ಟವನಿಗೆ ಮುಖಕ್ಕೆ ತಟ್ಟೆ ಬಿಸಾಕಿದಂಗೆ ಈ ಕ್ರಮ. ಮಧ್ಯದಲ್ಲಿ ಒಂದ್ಸಲ ಅಂದ್ರೆ ವಾರದ ಮಧ್ಯದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ಸ್ಟ್ರೈಕ್ ಮಾಡಿದ್ರೆ ಅದರಲ್ಲಿ ಎಷ್ಟು ತೊಂದರೆ ಆಗ್ಲಿಕ್ಕಿಲ್ಲ. ಇಲ್ಲಿ ಉದ್ದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ 4-5 ದಿವಸ ರಜೆ ಇರುವ ದಿವಸ ನೋಡಿಕೊಂಡು ಸ್ಟ್ರೈಕು. ಅದು ಎಷ್ಟು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ನೋಡಿ. ಯಾವ ಬ್ಯಾಂಕಲ್ಲಿ ಹೋದ್ರು ಬೀಗ, ಇವತ್ತು ಬ್ಯಾಂಕ್ ಶಟರ್ ತೆಗೆದರೆ ಬೀಗ ಹಾಕೊಂಡು ಎಲ್ಲಿ ಪ್ರತಿಭಟನೆ ಎಲ್ಲಿ ಮಾಡಿದಿರಿ ಸರ್? ನಿಮ್ಮ ನಾವು ಇವತ್ತು ಕುಂದಾಪುರದಲ್ಲಿ ಎಷ್ಟು ಜನ ಇದ್ರು ಸರ್? ನಿಮಗೆ ಉಡುಪಿಯಲ್ಲಿ ಗೊತ್ತಿದೆ ಅಲ್ವಾ ಸರ್? ಎಷ್ಟು ಜನ ಇದ್ರು ಸರ್? ಎಷ್ಟು ಜನ ಅಲ್ಲ, ಬ್ಯಾಂಕ್ ಬಂದಿದೆ ಅಲ್ವಾ? ಬಂದಿದೆ ಅಲ್ವಾ ಸರ್? ಪ್ರತಿಭಟನೆಯಲ್ಲಿ ಎಷ್ಟು ಜನ ಇದ್ರು? ಬ್ಯಾಂಕ್ ಬಂದಿದೆ. ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಯಾವುದು ಪ್ರತಿಭಟನೆಯಲ್ಲಿ ಎಷ್ಟು ಜನ ಇದ್ರು? ಕುಂದಾಪುರದಲ್ಲಿ ಇವತ್ತು 250 ಜನ ಇದ್ರು. ಸರ್, 250 ಜನ. ಉಡುಪಿ ಜಿಲ್ಲೆಯಲ್ಲಿ ಉಡುಪಿ, ಕುಂದಾಪುರ, ಕಾರ್ಕಳ ತಾಲೂಕುಗಳಲ್ಲಿ ಇರೋ ಬ್ಯಾಂಕ್ ನೌಕರರು ಕೇವಲ 250. ಎಲ್ಲರೂ ಬರ್ಬೇಕಂತ ಇಲ್ಲ. ಉಳಿದವರು ಹಾಗಾದ್ರೆ ಇವತ್ತು ಇದು ಏನೋ ಬ್ಯಾಂಕ್ ಸ್ಟ್ರೈಕ್ ಅಂತ ಅಂದ್ಬಿಟ್ಟು ಎಲ್ಲಿ ಹೋದ್ರು? ಸಂಬಳ ಇಲ್ಲ ಸ್ವಾಮಿ ನಮಗೆ. ನಮಗೆ ಇವತ್ತು ಸ್ಟ್ರೈಕ್ ಮಾಡಿದಕ್ಕೆ ಸಂಬಳ ಇಲ್ಲ. ನೀವು ಸಂಬಳ ಇಲ್ಲ, ನೀವು ಸ್ಟ್ರೈಕ್ ಮಾಡ್ಬೇಕಂತ ಯಾರು ಹೇಳಿದ್ರು? ನಮ್ಮ ಹಕ್ಕದು. ನಿಮಗೆ ಯಾಕೆ? ನೀವು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತ ರಜಾ ಮಾಡಿ ಮಜಾ ಮಾಡ್ಲಿಕ್ಕೆ ಹೋಗುದು. ರಜಾ ಮಾಡ್ಲಿಕ್ಕೆ ಮಜಾ ಮಾಡುದು ನೀವು. ಬೇಡದ ವಿಚಾರವನ್ನು ನೀವು ನಿಮ್ಮ ವಾಟ್ಸ್ಆಪ್ ಮೆಸೇಜ್ ನಲ್ಲಿ ಬೇಡದ ವಿಚಾರಗಳೇ ಅದು. ಈ ತಿಂಗಳು 10 ದಿವಸ ಬ್ಯಾಂಕ್ ಇಲ್ಲ, 10 ದಿವಸ ಇಲ್ಲ ನೋಡಿ, ಪುನಃ 10 ದಿವಸ ಸ್ಟ್ರೈಕ್ ಮಾಡ್ತಾರೆ. ಅಲ್ಲ, ಇನ್ನು ಇಂಡೆಫಿನೆಟ್ ನೆಕ್ಸ್ಟ್ ಕಾಲ್ ನಮ್ದು ಇಂಡೆಫಿನೆಟ್ ಸ್ಟ್ರೈಕ್ ಇದೆ. ಅದನ್ನು ಮಾಡಿ ಸರ್, ಇಡೀ ಇಂಡಿಯನ್ ಎಕಾನಮಿ ಬಂದ್ ಆಗ್ಬಿಡುತ್ತೆ. ಆವಾಗ ನೀವು ಉದ್ಧಾರ ಆಗ್ತೀರಿ. ನೀವು ಹೇಳೋ ತರ ಉದ್ಧಾರ ಆಗಿದ್ರೆ ಇಂಡಿಯಾ ಯಾವತ್ತೂ ಉದ್ಧಾರ ಆಗ್ಬೇಕಿತ್ತು. ಇಂಡಿಯನ್ ಆಗ್ಲಿಲ್ಲ, ಉದ್ಧಾರ ಆಗುತ್ತೆ ಸರ್. ಇವರ ನೀತಿ ಇದರಲ್ಲಿ ಒಂದು ವಿಚಾರ ಇತ್ತು, ಅದು ನಾನು ಹೇಳಿಕೆ ಬಯಸ್ತೇನೆ. ಅದರಲ್ಲಿ ಒಂದಿತ್ತು, ನಾವು ಬ್ಯಾಂಕಿನವರು ನಾವು ಇಟ್ಟ ಹಣದ ಬಡ್ಡಿಯಲ್ಲಿ ನಾವು ಸಂಬಳ ತಗೊಳ್ಳೋದು ಅಂತೇಳಿ. ಅದಕ್ಕೆ ನನ್ನ ವಿರೋಧ ಇದೆ. ಅವರಿಗೆ ಗೊತ್ತಿರಬೇಕು, ನೀವು ನಮ್ಮಲ್ಲಿ ಬ್ಯಾಂಕಿನಲ್ಲಿ ಹಣ ಇಟ್ಟರೆ ನಾವು ಬಡ್ಡಿ ನಿಮಗೆ ಕೊಡೋದು, ನೀವು ನಮಗೆ ಹಣ ಕೊಡೋದಲ್ಲ. ಅದೇ ಇವರ ಇಟ್ಟ ಹಣದ ಬಡ್ಡಿಯಲ್ಲಿ ನಾವು ಸಾಲ ಕೊಟ್ಟದ್ದನ್ನು ಇವರ ಜನಗಳೇ, ಇವರ ಸಾರ್ವಜನಿಕರಂತ ಏನು ಹೇಳ್ತಾರೆ, ಅವರೇ ಅದನ್ನು ಹಣ ವಾಪಸ್ ಕಟ್ಟದೆ ನಾವು ಅವರ ಮನೆಗೆ ತಿರುಗಿ ಬ್ಯಾಂಕ್ ಲಾಸ್ನಲ್ಲಿ ಆದರೆ ಇವರ ಹಣಕ್ಕೆ ಲಾಸ, ನಮ್ಮ ಹಣಕ್ಕೆ ಲಾಸ. ಯಾರು ಬಡ್ಡಿ ಹಣ ಹಾಳು ಮಾಡಿದವರು? ಇಲ್ಲಿ ಕೊಟ್ಟಿರೋದು ಬ್ಯಾಂಕ್ ನೌಕರರು ಪಡೆಯುತ್ತಿರುವ ವೇತನವು ನಾವು ಕೊಡುತ್ತಿರುವ ಬಡ್ಡಿಯ ಹಣದಿಂದ. ಅರ್ಥಾತ್ ನಾವು ಬ್ಯಾಂಕ್ ಇಂದ ಸಾಲ ತಗೊಂಡ್ರೆ ಅದರ ಮೇಲೆ ಯಾರು ಕಟ್ಟಿದ್ದಾರೆ? ಎಷ್ಟು ಸಾವಿರ ಕೋಟಿ ಪೆಂಡಿಂಗ್ ಇದೆ. ನೀವು ಸರ್ ಕೋಟಿಗಟ್ಟಲೆ ಸಾಲ ಕೊಟ್ಟವರಿಗೆ ಅಲ್ಲಿ ಹೋಯ್ಕೆ. ಈಗ ನಿಮ್ಮ ಸಾರ್ವಜನಿಕ ಹಣದಲ್ಲೇ ಈಗ ಬ್ಯಾಂಕಿನ ಸಾಲ ಮನ್ನಾ ಮಾಡ್ತಿದಾರಲ್ಲ, ಅದಕ್ಕೆ ಯಾಕೆ ನಿಮ್ಮ ವಿರೋಧ ಇಲ್ಲ? ಎಲ್ಲಿ ಗವರ್ಮೆಂಟ್ ರೈತರ ಸಾಲ ಮನ್ನಾ ಯಾಕೆ ಮಾಡ್ತಾರೆ ಸರ್? ಗವರ್ಮೆಂಟ್ ಪಾಲಿಸಿ ಅದು ನಿಮ್ದು ಪಾಲಿಸಿ, ನಮ್ದು ಪಾಲಿಸಿ ಇಲ್ಲ ಸರ್. ನಾನು ಗವರ್ಮೆಂಟ್ ಪಾಲಿಸಿ ಮಾತಾಡ್ಬೇಕಿಲ್ಲ. ಯಾಕೆ ಗವರ್ಮೆಂಟ್ ಪಾಲಿಸಿ ಅಲ್ಲ, ಹೇಳಿ ನಾನು ಗವರ್ಮೆಂಟ್ ಪಾಲಿಸಿ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಕೂತಿಲ್ಲ. ನನಗೆ ಬೇಕಾಗಿರೋದು ಸಾರ್ವಜನಿಕರಿಗೆ ಆಗುವಂತ ಅನಾನುಕೂಲತೆಗಳು. ಯಾಕಂತ ಹೇಳಿದ್ರೆ, ಒಬ್ಬ ಉದ್ಯೋಗಿ ಒಂದು ಕಡೆಯಲ್ಲಿ ಕೆಲಸಕ್ಕಿದ್ದ ನಂತರ ಹೀಸ್ ಅಬೈಡ್ ಟು ಫಾಲೋ ಆಲ್ ದ ಬೈಲಾಸ್ ಆಫ್ ದ ಆರ್ಗನೈಸೇಷನ್. ಅದರ ಜೊತೆಗೆ ನಿಮಗೆ ಪ್ರತಿಭಟಿಸುವಂತ ಹಕ್ಕಿದೆ ಖಂಡಿತವಾಗಿ. ಆ ಪ್ರತಿಭಟನೆಯನ್ನು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಷ್ಟೋ ವಿಧಾನಗಳಿದೆ, ಅದನ್ನು ಮಾಡಲ್ಲ. ನಿಮ್ಮನ್ನು ಕೇಳಬೇಕಂತ ಹೇಳಿಲ್ಲ, ನಾವು ಪ್ರತಿಭಟನೆ ಮಾಡ್ತೀವಿ. ನಿಮಗೆ ನಾವು ಹೇಳುವಂತದ್ದಿಲ್ಲ. ಆಗ ನೀವು ಆಗ್ಲೇ ಹೇಳಿದ್ರಿ ಅನಿಶ್ಚಿತತೆಗೆ ಮಾಡಿ ಇಂಡಿಯನ್ ಎಕಾನಮಿಯನ್ನು ಹಾಳು ಮಾಡ್ಲಿಕ್ಕೆ ರೆಡಿ. ಈಗಾಗಲೇ ಮಾಡಿ ಆಗಿದೆ. ದೇಶದ ಜನತೆ ಏನು ಮಾಡಿದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿದೆ. ಎಸ್, ಇದೇ ಕುರಿತಾಗಿ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ, ಅಲ್ಲಿಂದನೇ ನೀವು ಮತ್ತೆ ಶುರು ಮಾಡಿ. ಎಸ್, ಈಗಾಗಲೇ ಮಾತಾಡ್ತಾ ಇರುವಾಗೆ ಬ್ಯಾಂಕ್ನ ಒಂದು ಸ್ಟ್ರೈಕ್ ಏನಾಗಿತ್ತು ಮೊನ್ನೆ ದಿನ ಮತ್ತು ಇವತ್ತಿನ ದಿನ, ಇದ್ರ ಕುರಿತಾಗಿ ಹಲವಾರು ಸತ್ಯಾಸತ್ಯತೆಗಳು ಕೂಡ ಇದೆ. ಬ್ಯಾಂಕಿನ ಕೆಲವು ಸಮಸ್ಯೆಗಳು, ಅದೇ ರೀತಿಯಲ್ಲಿ ಸಾರ್ವಜನಿಕರ ಕೆಲವು ಸಮಸ್ಯೆಗಳು, ಇದನ್ನೆಲ್ಲ ಬಗೆಹರಿಸುವ ನಿಟ್ಟಿನಲ್ಲಿ ಮುಂದೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಕುರಿತಾಗಿ ಚರ್ಚೆಗಳನ್ನು ಕೂಡ ಮಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ ಈ ಒಂದು ಸಾರ್ವಜನಿಕರ ಒಂದು ಸಂಕಷ್ಟಗಳು, ಅದೇ ರೀತಿಯಲ್ಲಿ ಬ್ಯಾಂಕಿನ ಒಂದು ಹಲವಾರು ಸಮಸ್ಯೆಗಳು, ಈ ಒಂದು ಸ್ಯಾಲ್ರಿಯ ಸಮಸ್ಯೆಯಿಂದ ಹಿಡಿದು ಪೆನ್ಷನ್ನಿನ ಸಮಸ್ಯೆಯಿಂದ ಹಿಡಿದು ಮತ್ತೆ ಇನ್ನೊಂದು 3 ಬ್ಯಾಂಕ್ಗಳನ್ನು ವಿಲೀನ ಮಾಡುವಂಥ ಒಂದು ವಿಚಾರಗಳಿಂದ ಹಿಡಿದು ಪ್ರತಿಯೊಂದರೂ ಕೂಡ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ. ಎಸ್ ಜಯಪ್ರಕಾಶ್ ಸರ್, ನಿಮ್ಮ ಹತ್ರ ಒಂದು ಮಾತನ್ನ ಕೇಳಬೇಕಾಗಿತ್ತು. ಇವರು ಕೂಡ ಆಡಿದ್ರು ಇದೇ ಮಾತನ್ನ, ಅಂದ್ರೆ ರಜೆ ಹಾಕಿ ಮಜವನ್ನ ಮಾಡ್ತಾರೆ, ಮತ್ತೆ ಈ ಒಂದು ಮುಷ್ಕರಕ್ಕೆ ಭಾಗವಹಿಸೋದಿಲ್ಲ, ಎಲ್ಲರೂ ಕೂಡ ಭಾಗವಹಿಸೋದಿಲ್ಲ, ಕೆಲವರು ಮಾತ್ರ ಇದಕ್ಕೆ ಸೀಮಿತನ ಅಂತಕ್ಕಂಥ ಕೆಲವು ಮಾತುಗಳನ್ನು. ಸ್ಟ್ರೈಕ್ ಅಂತ ಹೇಳಿದ್ರೆ ಮುಖ್ಯ ಉದ್ದೇಶ ಬ್ಯಾಂಕಿನ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ತಬ್ಧ ಮಾಡಿ ನಮ್ಮ ಪ್ರತಿಭಟನೆ ಇದು ಮಾಡೋದು. ಆದರೆ ಅದನ್ನು ಕೆಲವು ಕಡೆ ಸಾಂಕೇತಿಕವಾಗಿ ಮುಷ್ಕರವನ್ನು ಮಾಡ್ತೇವೆ. ಆಕ್ಚುಲಿ ಇವತ್ತು ನಾವು ಉಡುಪಿ ಇದರಲ್ಲಿ ಟೌನ್ನಲ್ಲಿ ಮಾಡಬೇಕಿತ್ತು, ಆದರೆ ಪ್ರೆಸಿಡೆಂಟ್ ಬರ್ತಾ ಇರೋದ್ರಿಂದ ನಮಗೆ ಇಲ್ಲಿ ಪರ್ಮಿಷನ್ ಸಿಕ್ಕದೆ ನಾವು ಕುಂದಾಪುರದಲ್ಲಿ ಮಾಡಿದ್ದೇವೆ ಸಾಂಕೇತಿಕವಾಗಿ. ಮತ್ತು ಎಲ್ಲ ಬ್ಯಾಂಕ್ಗಳು ಕೂಡ ಬಂದಾಗಿದೆ, ಎಲ್ಲ ಬ್ರಾಂಚ್ಗಳು ಕೂಡ ಬಂದಿದೆ. ಹಾಗಾಗಿ ನಮ್ಮ ಮುಷ್ಕರ ಯಶಸ್ವಿಯಾಗಿದೆ. ನಾವು ಮತ್ತೆ ಇವರ ಹೇಳಿದ ವಿಚಾರವಾಗಿ ನನಗೊಂದು ನಗು ಬರ್ತದೆ. ಯಾಕಂತ ಹೇಳಿದರೆ ನಾವು ಸ್ಟ್ರೈಕ್ ಮಾಡಿ ಮಜಾ ಮಾಡೋ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದರೆ ನಾವು ಪ್ರತಿದಿನ ಸ್ಟ್ರೈಕ್ ಮಾಡಿದರೆ ನಮಗೆ ಸಂಬಳ, ಆ ದಿವಸದ ಸಂಬಳ ಸಿಗುವುದಿಲ್ಲ. ಸಂಬಳ ಸಿಗದೆ ನಾವು ಮಜಾ ಮಾಡಿಕೊಂಡು ಸ್ಟ್ರೈಕ್ ಮಾಡುವ ಪರಿಸ್ಥಿತಿ ಇಲ್ಲ. ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಿದ್ದೇವೆ, ಅದನ್ನು ತಿಳ್ಕೊಂಡ್ರೆ ಸಾಕು. ಸಾರ್ವಜನಿಕರಿಗೆ ಕೂಡ ಮನವಿ ಇಷ್ಟೇ, ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ದೇವೆ, ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಮಾಡುವ ಉದ್ದೇಶ ನಮ್ದಲ್ಲ. ಇಷ್ಟು ನಾವು ನನ್ನ ಕಡೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಮರ್ಜರ್ ಮತ್ತೆ ಇದು ವಿಲೀಕರಣ ಒಂದು ಮಾತು, ಸಾರ್ವಜನಿಕರಿಗೆ ತೊಂದರೆ ಮಾಡುವ ಉದ್ದೇಶ ನಮ್ದಲ್ಲ, ಆದ್ರೆ ನಮ್ಮಿಂದಾಗಿ ನಿಮಗೆ ತೊಂದರೆ ಆದ್ರೆ ನಾವು ಜವಾಬ್ದಾರರಲ್ಲ. ಒಂದೇ ಮಾತು. ಯಾವ ತರ ಅವ್ರು ಹೇಳಿದ ನಿಮಗೆ ಮಾತನ್ನು ಹೇಗೆ ಕೂಡ ನಿಮಗೆ ತೊಂದರೆ ಮಾತನ್ನು ಹೇಗೆ ಮಾಡಬಹುದು, ನಿಮಗೆ ತೊಂದರೆ ಕೊಂದೊಂದ್ರೆ ಕೊಡುವುದು ನಮ್ಮ ಉದ್ದೇಶ ಅಲ್ಲ, ಆದ್ರೆ ನಿಮಗೆ ತೊಂದರೆ ಆದ್ರೆ ನಾವು ಜವಾಬ್ದಾರರಲ್ಲ. ಅಲ್ಲ, ಅದು ನಿಮ್ಮ ಮಾತು. ಸಾರ್ವಜನಿಕರ ಮೇಲೆ ತಾವಿಟ್ಟಂತ ಅಭಿಮಾನಕ್ಕೆ, ತಮ್ಮ ಕಸ್ಟಮರ್ಸ್ಗೆ ತಾವು ಕೊಡುವಂತ ಒಂದು ರೆಸ್ಪೆಕ್ಟ್ಗೆ ತುಂಬ ಅಭಿನಂದನೆಗಳು. ಮಾತನ್ನು ಹೇಗೆ ಬೇಕಾದ್ರೂ ತಿರ್ಚಬಹುದು. ಈಗ ನೀವು ಮಾತಾಡಿ ನೀವು ಅದನ್ನು ತಿರ್ಚಿ ಹೇಗೆ ಅದನ್ನ ಮುಂದೆ ಹೋಗೋದು ಬೇಡ. ನೀವು ಮಾತನ್ನು ತಿರ್ಚಲಿಕ್ಕೆ ಹೇಗೆ ಬರುತ್ತೆ? ನಾನು ಮಾತು ಏನ್ ಮಾತಾಡಿದ್ದೇನೆ ಅಂತ ಹೇಳಿ ಕ್ಯಾಮರಾದ ಮುಂದೆ ಮಾತಾಡಿದ್ದೇನೆ, ಆದ್ರೆ ನೀವು ನಕ್ಕು ಅದನ್ನ ಏನ್ ಬೇಕಾದ್ರೂ ತಿರ್ಗಿಸಬಹುದು, ಅದು ನಿಮ್ಮ ವಿಚಾರ. ಸದ್ಯ ಕುರಿತಾಗಿ ಮಾತಾಡ್ತಾ ಹೋದ್ರೆ ಅವರಿಗೂ ಕೂಡ ಹಲವಾರು ಸಮಸ್ಯೆಗಳಿರುತ್ತೆ, ಅದಕ್ಕೋಸ್ಕರ ಒಂದು ಮುಷ್ಕರವನ್ನ ಮಾಡ್ತಾರೆ. ಈಗಾಗಲೇ ನಮ್ಮ ಭಾರತದಲ್ಲಿ ನೋಡೋದಾದ್ರೆ ಎಂತೆಂತಕ್ಕೂ ಅಲ್ಲ ಮುಷ್ಕರಗಳಾಗುತ್ತೆ. ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲದೆ ಆದ್ರೂ ಕೂಡ ಮುಷ್ಕರ ಮಾಡ್ತಾರೆ ಅಂತ ಎಲ್ಲರೂ ಜನ ಹೊರಡ್ತಾರೆ. ಎಷ್ಟೆಷ್ಟೋ ಬಂದ್ಗಳಾಗಿರುವಂತ ಉದಾಹರಣೆಗಳು ಕೂಡ ಇದೆ. ಅಂತ ಸಂದರ್ಭದಲ್ಲಿ ಇವರು ಒಂದು ಸಾರ್ವಜನಿಕ ರಂಗದಲ್ಲಿದ್ದು, ಅದು ಆರ್ಥಿಕ ವಲಯದಲ್ಲಿದ್ದು, ಇವರ ಒಂದು ಬೇಡಿಕೆಗೋಸ್ಕರ ಇವತ್ತೊಂದು ದಿನ ಪ್ರತಿಭಟನೆ ಮಾಡೋದು ತಪ್ಪ? ನಂದು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಇವರು ಸ್ಟ್ರೈಕ್ ಮಾಡಿದ್ರಿಂದಾಗಿ, ಇವರು ಬ್ಯಾಂಕ್ನವರೆಲ್ಲ ಸ್ಟ್ರೈಕ್ ಮಾಡಿದ್ರೆ ರಾಷ್ಟ್ರಕ್ಕಾಗುವ ಮತ್ತು ಸಾರ್ವಜನಿಕರಿಗಾಗುವಂತ ಲಾಭ ಏನು ಅಂತ ಈ ಪ್ರಶ್ನೆಗೆ ಉತ್ತರ ಬಯಸ್ತಾ ಇದ್ದೇನೆ ನಾನು. ರಾಷ್ಟ್ರಕ್ಕೆ ಮತ್ತು ಸಾರ್ವಜನಿಕರಿಗೆ ಆಗುವಂತ ಲಾಭ ಏನು ಅಂತ ಇವರು ಸ್ಟ್ರೈಕ್ ಮಾಡಿದ್ರು, ಇದರಿಂದ ಲಾಭ ಏನು ಅಂತ. ಹಾಗೆ ಇದರ ಇನ್ನೊಂದು ವಿಷಯ ನಾಡದ್ದು ಪ್ರಶ್ನೆಗೆ ಉತ್ತರ ಕೊಟ್ಟು ಕಂಟಿನ್ಯೂ. ಯಾವುದು ನಾನು ಹೇಳ್ತೇನೆ, ಒಂದು ನಿಮಿಷ. ಅದಕ್ಕೆ ಪೂರ್ವಭಾವಿಗೆ ನಾನು ಹೇಳಿಕಿದೆ. 8 ಮತ್ತು 9ಕ್ಕೆ ದೇಶಾದ್ಯಂತ ಆಲ್ ಓವರ್ ಇಂಡಿಯಾ ವರ್ಕರ್ಸ್, ಎಲ್ಲಾ ವರ್ಗದ ನೌಕರ ವರ್ಗದಲ್ಲಿ 40 ಲಕ್ಷ ಜನರು ಮುಷ್ಕರ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗುದಿಲ್ವಾ? ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಹಲೋ, ನಾನು ಮಂಗಳೂರಿನಿಂದ. ಎಸ್, ಹೇಳಿ ಮೇಡಮ್. ಏನ್ ಗೊತ್ತಾ, ಮೊನ್ನೆ ಬ್ಯಾಂಕ್ ಕಂಟಿನ್ಯೂಸ್ ಬಂದಿತ್ತಲ್ಲ, ಕಸ್ಟಮರಿಗೆಲ್ಲ ತುಂಬಾ ತೊಂದರೆ ಆಯ್ತು. ಅಂದ್ರೆ ಅವರು ಸ್ಟ್ರೈಕ್ ಮಾಡ್ಲಿ ಬ್ಯಾಂಕ್ನವರು, ಅವರ ಪರ್ಸನಲ್ ಇದಕ್ಕೆ ನಮ್ಮ ಹಣಕ್ಕೆ ಅವ್ರು ಯಾಕೆ ಉಪದ್ರ ಮಾಡೋದು? ತುಂಬಾ ಬಿಸ್ನೆಸ್ ಅವರಿಗೆ ತುಂಬಾ ಲಾಸ್ ಆಯ್ತು. ಮತ್ತೆ ಮೊನ್ನೆ ಹಬ್ಬ ಕ್ರಿಸ್ಮಸ್ ಬಂತದ್ರ ಮೊದಲು, ಮತ್ತೆ ಎಷ್ಟು ಡಿಸಾನರ್ ಆತರ ಎಲ್ಲ ಆಗುವಂತದ್ದೆಲ್ಲ ತುಂಬಾ ಹಣ ಕ್ಯಾಶ್ ಸಿಗ್ತಾ ಇರ್ಲಿಲ್ಲ. ಎಲ್ರಿಗೆ ಪೇಟಿಎಂ ಫೆಸಿಲಿಟಿ ಇಲ್ಲಲ್ಲ. ಕೆಲವರು ಹೇಳ್ತಾರೆ ಪೇಟಿಎಂ ಅದ್ರಲ್ಲಿ ಕೊಡಿ ಹಾಗೆ ಅಂತ. ಎಟಿಎಂ ಬಂದು ಒಂದು ವೇಳೆ ನಮ್ಮ ಹಣಕ್ಕೆ ನಾವು ತೆಕ್ಕೊಳ್ಳಿಕ್ಕೆ ಹೋಗುವಾಗ ಅವರು ಬರೋದೇ 10 ಗಂಟೆಗೆ ಒಂದು, ಮತ್ತೆ 2 ಗಂಟೆಗೆ ಬ್ಯಾಂಕ್ ಕ್ಲೋಸ್. ಮತ್ತೆ ಇದು ಮಧ್ಯದಲ್ಲಿ ಹೇಗೂ ರಜೆಗಳು, ಸಂಡೇ ಎಲ್ಲ ರಜೆ. ಸಂಡೇ ಅಂತೂ ಬ್ಯಾಂಕ್ ಓಪನ್ ಆಗಿ ಹೋಗಿಲ್ಲ. ಅವರು ವರ್ಕಿಂಗ್ ಡೇಲಿ ಹಣ ಸ್ಟಾರ್ಟ್ ಮಾಡೋದು 10 ನಂತರವೇ. ಅದಕ್ಕಿಂತ ಮೊದಲು ಅವ್ರು ಕ್ಯಾಶ್ ಕೊಡ್ಲಿಕ್ಕೆ ಹಿಂದೆ ಮಾಡ್ತಾರೆ. ನಮ್ಮದು ಹಣಕ್ಕೆ ಇವರು ಸ್ಟ್ರೈಕ್, ಅವರ ಪರ್ಸನಲ್ ಸ್ಟ್ರೈಕ್, ಬ್ಯಾಂಕಿನವರ ಸ್ಟ್ರೈಕ್ ಯಾಕೆ ಹೊಂದಾಣಿಕೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಎಸ್, ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ. ಧನ್ಯವಾದಗಳು ಮೇಡಮ್ ಸ್ಪಂದನವಾಣಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈಗಾಗಲೇ ನೀವು ಮಾತನ್ನ ಮುಂದುವರಿಸ್ತಾ ಇದ್ರಿ, ಅವ್ರು ಕೇಳಿದಂತ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಎಸ್, ಹೇಳಿ ಸರ್. ಅದೇ 8 ಮತ್ತು 9ಕ್ಕೆ ದೇಶವ್ಯಾಪಿ ಮುಷ್ಕರ ಇದೆ. ಎಷ್ಟೋ ಲಕ್ಷ ಜನ ನೌಕರ ವರ್ಗದವರು ಅವರ ಬೇಡಿಕೆ ಮುಂದಿಟ್ಟುಕೊಂಡು ಅಗೇನ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡ್ತಾ ಇದ್ದಾರೆ. ಆಗ ಸಾರ್ವಜನಿಕರಿಗೆ ತೊಂದರೆ ಆಗುದಿಲ್ವಾ?
ಅದೇ ರೀತಿ ಬ್ಯಾಂಕ್ಗಳು ಬಂದಾಗುದಿಲ್ವಾ? ನಿಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಸ್ ಇರುವುದಿಲ್ಲ, ಯಾವುದೇ ಇದು ಇರುವುದಿಲ್ಲ. ಎಲ್ಲ ವರ್ಗದವರು ಇದ್ದಾರೆ, ಬೀಡಿ ಕಾರ್ಮಿಕರು ಎಲ್ಲರೂ ಸ್ಟ್ರೈಕ್ ಮಾಡ್ತಿದ್ದಾರೆ. ಅವರಿಗಿಂತ ವೇತನ ಪರಿಷ್ಕರಣೆ ಅಲ್ಲ, ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ? ಅವರನ್ನು ಯಾರು ಕೇಳುವುದಿಲ್ವಾ? ಅವರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಲಿಲ್ವಾ? ನಾವು ಯಾಕೆ ಬ್ಯಾಂಕ್ ವರ್ಗದವರು, ಬ್ಯಾಂಕ್ ನೌಕರು ಅವ್ರು ಹೇಳಿದರು ನಮ್ಮ ಹಣಕ್ಕೆ ನಾವು ಸ್ಟ್ರೈಕ್ ಮಾಡಿದಾಗ ಆಬ್ವಿಯಸ್ಲಿ ಬ್ಯಾಂಕ್ ಬಂದಿದ್ದಾಗ ಹಣದ ವ್ಯವಹಾರ ಆಗೋದಿಲ್ಲ. ATMನಲ್ಲಿ ಮತ್ತು ಪೇಟಿಎಮ್ನಲ್ಲಿ ಮತ್ತು ನಾನು ಹೇಳಿದಾಗೆ ನಮ್ಮ ಕೆಲವು ಆ್ಯಪ್ ಇದೆ, ಅದರಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಆದರೆ ಕೆಲವರಿಗೆ ನಾನು ಹೇಳಿದಾಗೆ ಕೆಳವರ್ಗದವರಿಗೆ ಅದರ ಆ್ಯಪ್ ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲದವರಿಗೆ ಅವರಿಗೆಲ್ಲ ತೊಂದರೆ ಆಗಿದೆ, ನಾನು ಒಪ್ತೇನೆ. ಆದರೆ ಅವರು ತೊಂದರೆ ಮಾಡೋ ಉದ್ದೇಶ ಅಲ್ಲ, ಇವರು ಮತ್ತೆ ಅದನ್ನು ಬೇಕಾದ್ರೆ ಟರ್ನ್ ಮಾಡಿದರೂ ತೊಂದರೆ ಇಲ್ಲ. ನಮ್ಮ ಉದ್ದೇಶ, ನಮ್ಮ ಬೇಡಿಕೆಗಳು ಗೌರ್ಮೆಂಟಿಗೆ ಮುಟ್ಟಬೇಕು. ಆದರೆ 1 ವರ್ಷದಿಂದ ಅವರಿಗೆ ಮುಟ್ಟಲಿಲ್ಲ ಅಂತ ಹೇಳಿದರೆ ನಮಗೆ ವಿಚಿತ್ರ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ನಾವು ಸ್ಟ್ರೈಕ್ ಮಾಡಲಿ, ಸಾರ್ವಜನಿಕ ತೊಂದರೆ ಆಗಲಿ, ನಮ್ಮ ಬೇಡಿಕೆಗಳು ಇನ್ನೂ ಸ್ವಲ್ಪ ಡೈಲ್ಯೂಟ್ ಆಗಲಿ ಅಂತ ಸಾರ್ವಜನಿಕರಿಂದ ನಮಗೆ ಪ್ರತಿಕ್ರಿಯೆಗಳು ಬರಲಿ ಅಂತೇಳಿ ಅವ್ರು ಕಾಯ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಸ್, ನಾನೇ ಒಬ್ಬ ಸಾರ್ವಜನಿಕನಾಗಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಕೇಳಿ. ಎಸ್, ಸಾರ್ವಜನಿಕರ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನಾವು ಸೋಮಸುಂದರ್ ಅಂತ ಕಾರ್ಕಳದಿಂದ. ಎಸ್, ಹೇಳಿ ಸರ್. ಈಗ ಅವರು ಮನೋಜ್ ಕರಬ ಅವರು ಕೆಲವೊಂದು ಮಾತು ಹೇಳ್ತಾ ಇದ್ರು, ಯಾಕೆ ಬೇಕು ಬ್ಯಾಂಕ್ನವ್ರಿಗೆ, ಅವರ ಸ್ವ ಲಾಭಕ್ಕಾಗಿ ಯಾಕೆ ಮಾಡ್ಬೇಕು ಅಂತೆಲ್ಲ ಕೇಳ್ತಾ ಇದ್ದಾರೆ. ಈಗ ಬ್ಯಾಂಕ್ ನಲ್ಲಿರುವಂತ ಎಂಪ್ಲಾಯೀಸ್ಗೆಲ್ಲ ಬೆನಿಫಿಟ್ ಅಂದ್ರೆ ಅವರ ವೆಲ್ಫೇರ್ ಏನು ಅಂತ ಇವರಿಗೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಈಗ ಬ್ಯಾಂಕ್ ಅಲ್ಲಿರುವ ಒಬ್ಬ ಆಫೀಷಿಯಲ್ ಇರ್ಬೋದು, ಇಲ್ಲ ಒಬ್ಬ ಕ್ಲರ್ಕ್ ಇರ್ಬೋದು, ಅವ್ರಿಗೆ ಇರುವಂತ ವರ್ಕ್ ಪ್ರೆಷರ್ ಏನಿದೆ, ಅವ್ರಿಗೆ ಅದಕ್ಕೆ ಸಿಗುವಂತ ರೆಮ್ಯುನರೇಷನ್ ಇದೆ, ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇಲ್ಲ. ಯಾಕಾಗಿದೆ ಅಂದ್ರೆ ಈಗ ಇವತ್ತು ಮ್ಯಾನೇಜ್ಮೆಂಟ್ ಅಂತ ಇರ್ಬೋದು, ಇಲ್ಲ ಬೇರೆ ಹೊರಗಡೆಯಿಂದ ಒಬ್ಬ ಎಂಪ್ಲಾಯಿಗೆ ಅವ್ನು ಎಷ್ಟು ಹೊತ್ತು ವರ್ಕ್ ಮಾಡ್ತಾರೆ ಅಂತ ಹೋಗಿ ಬ್ಯಾಂಕ್ ಅಲ್ಲಿ ನಿಂತು ನೋಡ್ಬೇಕಾಗ್ತದೆ. ಅವರು ಸಂಜೆ ಹೊತ್ತು ಎಷ್ಟೊತ್ತವರೆಗೆ ಇರ್ತಾರೆ, ನೈಟ್ ವರ್ಕ್ ಮಾಡ್ತಾರೆ, ಇವನ್ ಹಾಲಿಡೇಸ್ ಬಂದು ವರ್ಕ್ ಮಾಡ್ತಾರೆ. ಇದನ್ನೆಲ್ಲ ಯಾರು ನೋಡುದಿಲ್ಲ. ಹೊರಗಡೆಗೆ ನೋಡುವಾಗ ಅದು ಕ್ಲೋಸ್ ಇದೆ, ಪಬ್ಲಿಕ್ ಬರ್ಲಿಕ್ಕೆ ಎಂಟ್ರಿ ಇಲ್ಲ ಅಂತದ್ದು. ಇಂಟರ್ನಲ್ ವರ್ಕ್ಸ್, ಇಂಟರ್ನಲ್ ಪ್ರೆಷರ್ ತುಂಬಾ ಇದೆ. ಇದರಿಂದಾಗಿ ಬ್ಯಾಂಕ್ ಎಂಪ್ಲಾಯೀಸ್ ಅಲ್ಲಿ ಅವರ ಮಾನಸಿಕ ಸ್ವಾಸ್ಥ್ಯ ಅಂದ್ರೆ ಆರೋಗ್ಯದ ಮೇಲೆ ಎಷ್ಟೋ ಕೆಡುಕಾಗ್ತದೆ. ಅದನ್ನು ಡಿಮಾಂಡ್ ಮಾಡ್ಲಿಕ್ಕೆ ಅಂತ ಬ್ಯಾಂಕ್ ಎಂಪ್ಲಾಯೀಸ್ ಸ್ಟ್ರೈಕ್ ಮಾಡ್ತದೆ. ಅಂದ್ರೆ ಒಂದನೇದಾಗಿರ್ಬೋದು ಸಂಬಳದ ಜೊತೆಗೇನೆ, ಸಂಬಳ ಇರ್ಬೋದು, ಅದರ ಜೊತೆಗೇನೆ ಬೇರೆ ರಿಕ್ರೂಟ್ಮೆಂಟ್ ಇರ್ಬೋದು ಅಥವಾ ವರ್ಕ್ ಪ್ರೆಷರ್ ಅದನ್ನು ಸ್ವಲ್ಪ ಹೆಚ್ಚು ಮಾಡಿದ್ರೆ, ಈಗ ನೋಡ್ಬೋದು ಒಂದೊಂದು ಬ್ರಾಂಚ್ ಅಲ್ಲಿ ಎಷ್ಟೋ ಅಕೌಂಟ್ಸ್ ಇರುವಾಗ ಒಂದು 2 ಜನ 3 ಜನ ಅದು ಮ್ಯಾನೇಜ್ ಆಗ್ತಾ ಇದೆ ಬ್ಯಾಂಕ್ ಅಲ್ಲಿ. ಅವ್ರಿಗೆ ವರ್ಕ್ ಪ್ರೆಷರ್ ಇದೆ. ಆಮೇಲೆ ಇವರು ಕೆಲವೊಂದು ಹೇಳ್ತಾರೆ ದೊಡ್ಡವರಿಗೆ ಸಾಲ ಕೊಟ್ಟಿದ್ರೆ ಅವ್ರನ್ನ ಮಾತಾಡುದಿಲ್ಲ ಅಂತ. ಈಗ ನೀವು ವಿಜಯ್ ಮಲ್ಯ ಕೇಸ್ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಚೋಕ್ಸಿ ಇರ್ಬೋದು, ಯಾರು ಇರುವಾಗ ಈ ಬ್ಯಾಂಕ್ ಆಫೀಸರ್ಸ್ ಅವರ ಮೇಲಿಂದ ಪೊಲಿಟಿಕಲ್ ಪ್ರೆಷರ್ಗೋಸ್ಕರ ಇದೆಲ್ಲ ಆಗಿರ್ತದೆ. ಅದಕ್ಕೆ ಯಾರನ್ನು ಬಾಧ್ಯತೆ ಮಾಡ್ತಾರೆ, ಈ ಬ್ಯಾಂಕ್ನವರನ್ನು ಮಾಡ್ತಾರೆ. ಬ್ಯಾಂಕ್ನವರಿಂದ ಇದೆಲ್ಲ ಲಾಸ್ ಆಯ್ತು, ಸರ್ಕಾರಕ್ಕೆ ಲಾಸ್, ನಮ್ಗೆ ಸಾರ್ವಜನಿಕ ಲಾಸ್ ಅಂತ. ಆ ಪೊಲಿಟಿಕಲ್ ಪ್ರೆಷರ್ ಬಗ್ಗೆ ಯಾರು ಕೇಳಲಿಕ್ಕೆ ಹೋಗುದಿಲ್ಲ. ಇಷ್ಟೆಲ್ಲ ತೊಂದರೆಗಳಿರುವಾಗ ಅವ್ರು ಖಾಲಿ ಅವರ ರೆಮ್ಯುನೇಷನ್ ಅಥವಾ ಸಂಬಳದ ಬಗ್ಗೆ ಮಾತ್ರ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ಹೋಗಿದ್ದಾರೆ. ಇದು ಅವ್ರು ಮಾಡ್ತಿರೋದು ಸರಿ ಅದು. ಯಾಕೆಂದ್ರೆ ಇವತ್ತು ನಾವು ಯಾವುದೇ ಪ್ರೊಟೆಸ್ಟ್ ಮಾಡದೆ ಇಲ್ಲಿ ಯಾರು ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬರುದಿಲ್ಲ. ಯಾವ್ದು ಇವನ್ ಸರ್ಕಾರ ಇರ್ಬೋದು, ಯಾವ್ದಿದ್ರು ಪ್ರೊಟೆಸ್ಟ್ ಮಾಡದಿದ್ರು ಸರಿ ಬರುದಿಲ್ಲ ಯಾರು ನಮ್ಮ ಸಪೋರ್ಟ್ಗೆ. ಪ್ರೊಟೆಸ್ಟ್ ಮಾಡೋ ಮುಖಾಂತರ ಈಗ ಇದೇನಾಗಿದೆ, ಇದೆ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಆಗಿದೆ. ನಾವು ಏನಾದ್ರು ಪ್ರೊಟೆಸ್ಟ್ ಮಾಡಿದ ತಕ್ಷಣ ಇವರು ಮೌಖಿಕವಾಗಿ ಅಥವಾ ನೆಗೋಸಿಯೇಷನ್ ಇದಕ್ಕೆ ಮುಂಚೆ ನಡೀತಾ ಇದೆ, ಇದೆಲ್ಲ ಕ್ಲಿಯರ್ ಆಗ್ಬೇಕಂತ 1 ವರ್ಷದಿಂದ ನಡೀತಾ ಇದೆ. ಯಾವಾಗ ಇದಕ್ಕೆಲ್ಲ ಸರ್ಕಾರ ಒಪ್ಪಿಲ್ವೋ ಆವಾಗ ಇವರು ನೆಕ್ಸ್ಟ್ ಆದಿಂದ ಬಂದ್ ಮಾಡಿ ಸ್ಟ್ರೈಕ್ಗೆ ಹೋಗ್ತಾರೆ. ಇದೇನು ಸಾರ್ವಜನಿಕ ತೊಂದರೆ ಮಾಡುವಂತ ಉದ್ದೇಶದಿಂದ ಹೋಗಿರುವಂತದಲ್ಲ. ಅವರ ಬೆಟರ್ಮೆಂಟ್ ಇರ್ಬೋದು, ಇನ್ನು ಬ್ಯಾಂಕಿನ ಅಭಿವೃದ್ಧಿಗೆ ಇನ್ನು ಯಾವ ರೀತಿ ಮುಂದೆ ಅಭಿವೃದ್ಧಿ ಮಾಡಬಹುದು, ರಿಕ್ರೂಟ್ಮೆಂಟ್ ಇರ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಅವರು ಇಂಪ್ರೂವ್ಮೆಂಟ್ಗೋಸ್ಕರ ಈ ಸ್ಟ್ರೈಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಎಸ್, ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈಗಾಗಲೇ ಅವರು ನಿಮಗೆ ನೇರವಾಗಿ ಕೆಲವೊಂದೊಂದು ಮಾತುಗಳನ್ನ ಹೇಳಿದ್ರು. ಸರಿ, ಏನು ಅಂತಂದ್ರೆ ಅವರಿಗೆ ರೆಮ್ಯುನರೇಷನ್ ಬಗ್ಗೆ ಗೊತ್ತಿಲ್ಲ, ಬ್ಯಾಂಕ್ನವರು ತುಂಬಾ ಕೆಲಸಗಳನ್ನ ಮಾಡ್ತಾರೆ, ಅಂದ್ರೆ ತೆರೆಯ ಹಿಂದಿನ ಕೆಲಸಗಳನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಮತ್ತೆ ಅದೇ ರೀತಿಯಲ್ಲಿ ಅವರಿಗೂ ಕೂಡ ಪೊಲಿಟಿಕಲ್ ಪ್ರೆಷರ್ಸ್ ಇರುತ್ತೆ, ಮತ್ತೆ ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ನ ಒಂದು ವರ್ಕಿಂಗ್ ಅವರ್ಸ್ ನಲ್ಲಿ ಆಫೀಸ್ ನ ಪ್ರೆಷರ್ ಇರುತ್ತೆ, ಅದನ್ನೆಲ್ಲ ಅವ್ರು ಮೇಂಟೈನ್ ಮಾಡಬೇಕು, ಅದ್ರ ಮಧ್ಯೆ ಅವ್ರನ್ನ ದೂರುವಂತದ್ದು ತಪ್ಪು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಖಂಡಿತವಾಗಿ ಒಪ್ತೇನೆ. ನನಗೆ ಅವರ ರೆಮ್ಯುನರೇಷನ್ ಬಗ್ಗೆ ನಾಲೆಜ್ ಇಲ್ಲ ಎಂಬುದು ಖಂಡಿತವಾಗಿ ಒಪ್ತೇನೆ. ಹಾಗಾಗಿ ನಾನು ನಮ್ಮ ಜಯಪ್ರಕಾಶ್ ಅವರಿಗೆ ಒಂದು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಸರ್, ಒಬ್ಬ ಬ್ಯಾಂಕ್ ನೌಕರನಿಗೆ, ಬ್ಯಾಂಕ್ ಕ್ಲರಿಕಲ್ ಸ್ಟಾಫಿಗೆ ಎವರೇಜ್ ಇರುವಂತ ಸ್ಯಾಲರಿ ಎಷ್ಟು? ಯಾಕಂದ್ರೆ ರೆಮ್ಯುನರೇಷನ್ ಬಗ್ಗೆ ಅವರು ಮಾತಾಡಿದ್ರು, ಯಾರು ಫೋನ್ ಮಾಡಿದವರು ಇವಾಗ ಕೇಳಿದ್ರು, ನೀವು ಅದರ ಮೊದಲೇ ಹೇಳಿದ್ರಿ. ಎಷ್ಟು, ಯಾವ ಬೇಸಿಕ್ ಪ್ಲಸ್ DA ಪ್ಲಸ್ ಆಲ್ ಅಲವೆನ್ಸಸ್ ಜೊತೆಗೆ ಒಬ್ಬ ಸಾಮಾನ್ಯ ನೌಕರನಿಗೆ, ಒಬ್ಬ ಕ್ಲರಿಕಲ್ ಲೆವೆಲ್ಗೆ
ಮತ್ತು ಒಬ್ಬ ಆಫೀಸರ್ ಲೆವೆಲ್ಗೆ ಏನು ಮ್ಯಾನೇಜರ್ ಲೆವೆಲ್ ಸ್ಯಾಲರಿ ಬಗ್ಗೆ ಕೇಳ್ತಾ ಇಲ್ಲ ನಾನು, ಕ್ಲರಿಕಲ್ ಲೆವೆಲ್ ಮತ್ತು ಆಫೀಸರ್ ಲೆವೆಲ್ಗೆ ಎಷ್ಟು ಸ್ಯಾಲರಿ ಕೊಡ್ತಿದ್ದಾರೆ ಟೋಟಲ್ ಆಗಿ ಅಂತ ಹೇಳಿ ತಿಳಿಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕ್ಲರಿಕಲ್ ಅವರಿಗೆ ಅವರ ಸ್ಟಾರ್ಟಿಂಗ್ ಪೇ ಸ್ಕೇಲ್ 13,000 ಎಲ್ಲ ಸೇರಿ ಅವ್ರ ಕೈಲಿ ಸಿಗುದು 13,000 ಚಿಲ್ಲರೆ ಸಿಗುತ್ತೆ. ಸ್ಕೇಲ್ ಬಗ್ಗೆ ಟೋಟಲ್ ನಾನು ಹೇಳ್ತೀರಿ 13ರಿಂದ 18,000 ಸಿಗುತ್ತೆ ಸರ್, ಇನ್ಕ್ಲೂಡಿಂಗ್ ಒಟ್ಟಿಗೆ 18,000. ಹೌದು, ಖಂಡಿತ ಫಸ್ಟ್ ಜಾಯ್ನಿಂಗ್ ಆದವರಿಗೆ 5 ಇಯರ್ಸ್ ಅಲ್ಲಿ ಯಾವುದು 5 ಇಯರ್ಸ್ ಇನ್ಕ್ರಿಮೆಂಟ್ಸ್ ಇದೆ ಎಷ್ಟಾಗುತ್ತೆ ಸರ್? 5 ಇಯರ್ಸ್ ನವರಿಗೆ ಎಷ್ಟಾಗಿರಬಹುದು? ಅಲ್ಲ, ಎಲ್ಲ ಕಡೆ ಇದ್ದಾಗ. ಮತ್ತೆ ಒಂದು ನಿಮಿಷ, ಇನ್ನೊಂದು ಕಂಪ್ಯಾರಿಸನ್ ನಾನು ಹೇಳ್ತೇನೆ. ಇದೇ ಆಫೀಸರ್ಸಿಗೆ ನಮ್ಮಲ್ಲಿ 21,000 ಇದ್ರೆ ಅದೇ ನಮ್ಮ ಕ್ಲಾಸಿನ ಗವರ್ಮೆಂಟ್ ಆಫೀಸರ್ಸ್ಗೆ 33,000 ಇದೆ. ಬ್ಯಾಂಕ್ ಯಾಕೆ ಡೈವರ್ಟ್ ಪ್ರಶ್ನೆ ಅಲ್ಲ, ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ನಾನು ಕೇಳಿದ್ದು ಬ್ಯಾಂಕ್ ಇದ್ದು ಮಾತ್ರ. ಇವಾಗ ಆನಂತರ ನಾನು ಅದೇ ಪ್ರಶ್ನೆ ಬೇಸಿಕ್ 33,000 ಇದೆ. ನಾವು 21, ನಮ್ದು 21, ಗವರ್ಮೆಂಟ್ ನದು 33. ಬೇಸಿಕ್ ಮಾತ್ರ ಕೇಳ್ತಾ ಇಲ್ಲ, ಬೇಸಿಕ್ DA ಅಲವೆನ್ಸ್ HRA ಮತ್ತಿತರ ಎಲ್ಲಾ ಇದು ಸೇರ್ಕೊಂಡು ಟೋಟಲ್ ಎಷ್ಟಾಗುತ್ತೆ? ಯಾಕಂದ್ರೆ ಬೇಸಿಕ್ ಮತ್ತು ಹೆಚ್ಚಿನವರಿಗೆ ಏನಾಗುತ್ತೆ ಅಂತ ಹೇಳಿ ಹೆಚ್ಚಿನ ಸಪೋಸ್ ನಮ್ಮನ್ನು ಕೇಳುವಂತ ಸಿಟಿಯಲ್ಲಿ ಕೆಲಸ ಉದ್ಯೋಗದಲ್ಲಿವರಿಗೆ ಬೇಸಿಕ್ ಮತ್ತು DA ಅಂದ್ರೆ ಏನಂತ ಗೊತ್ತಿರಬಹುದು. ಬಹುಶಃ ಹಳ್ಳಿಯಲ್ಲಿರುವವರಿಗೆ ಈ ಬೇಸಿಕ್ DA ಅಂದ್ರೆ ಅರ್ಥ ಆಗಲ್ಲ. ಅವ್ರು ಎಣಿಸಬಹುದು ಬ್ಯಾಂಕ್ನವರಿಗೆ 13,000 ಸಂಬಳ ಇರೋದಾ ಅಂತ. ದಯವಿಟ್ಟು ಹಾಗೆಲ್ಲ, ಒಟ್ಟಿಗೆ ಜೊತೆಗೆ ಬೇಸಿಕ್ ಬಗ್ಗೆ ಮಾತ್ರ ಮಾತಾಡಬೇಡಿ, ಟೋಟಲ್ ಆಗಿ ಎಷ್ಟು ಸಿಗುತ್ತೆ ನಮ್ಮ ಜನರಿಗೆ? ಕ್ಲರಿಕಲ್ ಅವರಿಗೆ 25ರಿಂದ 28,000 25 ಎಷ್ಟು ಹೊಸಬರಿಗ ಸ್ಟಾರ್ಟಿಂಗ್ ಪೇ. ಅದನ್ನೆಲ್ಲ ಸ್ಟಾರ್ಟಿಂಗ್ ಪೇ ಸಾರ್ವಜನಿಕರು ದಯವಿಟ್ಟು ಗಮನಿಸಬೇಕು. 25ರಿಂದ 28,000 ರೂಪಾಯಿ ಸಿಗ್ತಾ ಇದೆ. ಆಫೀಸರ್ಗೆ 32ರಿಂದ 35. 32ರಿಂದ 35,000 ರೂಪಾಯಿ ಒಬ್ರು ಬ್ಯಾಂಕ್ ಆಫೀಸರ್ಗೆ ಸಿಗ್ತಾ ಇದೆ. ಅದಾದ ನಂತರ ಸರ್ ತಮಗೆ ರಜೆ ಎಷ್ಟಿದೆ ಸರ್ ವರ್ಷಕ್ಕೆ? ಅಂದ್ರೆ ತಮಗೆ ರಜೆ ಎಲ್ರಿಗಿದ್ದಾಗ ಸೇಮ್ ಅಲ್ಲ. ಯಾಕೆ ಬ್ಯಾಂಕಿನ ಸ್ಟ್ರೈಕಿಗೆ ನಿಮಗೆ ಸಾರ್ವಜನಿಕರಿಗೆ ಸರ್ ನಿಮಗೆ ಉಳಿದವ್ರದ್ದು ಗೊತ್ತಿದೆಯಲ್ಲ ಸರ್ ಎಷ್ಟು ಅಂತ ವೀಕ್ಷಕರು ನೋಡ್ತಾ ಇದ್ದಾರೆ ಸರ್, ಲಕ್ಷಾಂತರ ಜನ ಮಾಡ್ತಾರೆ. ನಿಮ್ಮ ಅಸಂಬದ್ಧ ಪ್ರಶ್ನೆಗೆ ಅವ್ರಿಗೆ ಸಂಬಂಧ ಇಲ್ಲ ಎಷ್ಟು ರಜೆ ಅಂತ ಅವ್ರು ಕೇಳ್ತಿದ್ರು, ಅವರಿಗೆ ತಿಳಿಬೇಕು. 12 CL ಮತ್ತೆ ಎಲ್ರಿಗಿದೆ ಅಲ್ಲ, ಎಲ್ರಿಗೂ ಇದೆ ಒಪ್ತೀನಿ. ನಿಮಗೆ ಎಷ್ಟು ರಜೆ ಅಂತ ಕೇಳ್ತಿದ್ದೀನಿ. ಯಾಕೆ ಉದ್ದೇಶ ಬೇಕು ಸರ್? ಸರ್ ಬೇಕು ಸರ್, ಯಾಕೆ ಅಂತ ಹೇಳ್ಬೇಕು ನೀವು. ಸರ್ ಆಮೇಲೆ ಹೇಳ್ತೀನಿ. ಮೊದಲು ಹೇಳ್ಬೇಕು. ಇಲ್ಲ ಸರ್, ಮೊದಲು ಹೇಳ್ಬೇಕು. ನಾನು ಕೇಳ್ಬೇಕು, ಆನ್ಸರ್ ಮಾಡಬೇಕು. ನಗಲಿ ನಿಮ್ಮ ರಜೆ ಬಗ್ಗೆ ಅವರಿಗೆ, ಯಾಕಂದ್ರೆ ಸರ್ ನಾವು RT ಅಲ್ಲಿ ಹಾಕಿಬಿಟ್ಟು ಕೇಳಿಬಿಟ್ರೆ ಅವರಿಗೆ ಸಿಗುತ್ತಲ್ವಾ? ಇವಾಗ ವೀಕ್ಷಕರಿಗೆ ಅಲ್ಲ, ನಿಮಗೆ ಎಷ್ಟು ರಜೆ ಇದೆ ಸರ್? ಎಷ್ಟು ಸಂಡೇ ಇದೆ? ಎಷ್ಟು ಸಂಡೇ ಇದೆ ಹೇಳಿ ಸರ್. ಇದು ಪ್ರಶ್ನೆ ಸರ್. 56 ಸಂಡೇ ರಜಾ ಎಲ್ಲರಿಗೂ ಇದೆ. ನಮಗೆ ಬ್ಯಾಂಕಿನವರಿಗೆ ಮಾತ್ರ ಪ್ರತಿ ಸೆಕೆಂಡ್ ಸ್ಯಾಟರ್ಡೆ, 4th ಸ್ಯಾಟರ್ಡೆ ರಜಾ. ಉಳಿದ ಸ್ಯಾಟರ್ಡೆ ಫುಲ್ ಡೇ ಗೊತ್ತಿದೆಯಾ ಸರ್? 21 ನಿಮಿಷ ಸರ್, 1 ನಿಮಿಷ. ಎಲ್ರಿಗೂ ಸೇಮ್ ಅದು ಖಂಡಿತ. ನಂತರ 12 CL ಎಲ್ರಿಗೂ ಇದೆ. ಮತ್ತೆ ಸರ್ ನಾನೊಬ್ಬ ಸ್ವ ಉದ್ಯೋಗಿ ಸರ್, ನನಗೆ 365 ದಿವಸ ಕೆಲಸ. ನೀವು ಇದೇ ಕೆಲಸ ಮಾಡ್ತಾ ಇರೋದು. ಸರ್ ವಾಪಸ್ ತಗೋಬೇಕು. ಇದೇ ಕೆಲಸ ಮಾಡ್ತಿರೋದು. ಅವರು ಆಗ ಮಟ್ಟು ಗುಳ್ಳ ಬೆಳೆಗಾರರು ಫೋನ್ ಮಾಡಿದ್ರು ಸರ್, 365 ನಾವು ಮಾಡ್ತೇವೆ. ರಿಪ್ಲೈ ಮಾಡ್ತೇವೆ. ಕೇಳಿ ಸರ್, 5 ಗಂಟೆಗೆ ಹೊಲಕ್ಕೆ ಇಳಿದ್ರೆ ಅವ್ರು ರಾತ್ರಿ 8 ಗಂಟೆವರೆಗೆ ದುಡಿತಾರೆ ಸರ್. ಎಲ್ರಿಗಿದೆ ಎಂದು ವಿಡ್ರಾ ಮಾಡಿ ಸರ್. ಆ ಮಾತನ್ನು ಎಲ್ರಿಗೆ ಎಂಬ ಮಾತನ್ನು ವಿಡ್ರಾ ಮಾಡಿ. ಎಲ್ರಿಗಿಲ್ಲ, ನೌಕರರಿಗೆ ಎಲ್ಲ ನೌಕರರಿಗೆ ಅಂತ ಎಲ್ರಿಗೆ ಅಂತ ಹೇಳ್ಬೇಡಿ, ವಿಡ್ರಾ ಮಾಡಿ ಆ ಮಾತನ್ನು. ನೆಕ್ಸ್ಟ್ ನಾನು ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ಇದೊಂದು ಮುಷ್ಕರದ ವಿಚಾರವಾಗಿ ಮಾತಾಡ್ತಾ ಅಲ್ಲಿನ ಒಂದು ಬ್ಯಾಂಕ್ನ ಸ್ಥಿತಿಗತಿಗಳಾಗಿರ್ಬೋದು, ಸಾರ್ವಜನಿಕರ ಸ್ಥಿತಿಗತಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ಬ್ಯಾಂಕಿನಿಂದ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಬ್ಯಾಂಕ್ನ ವಿಚಾರವಾಗಿ ಇನ್ನೇನೆಲ್ಲ ಗೊಂದಲಗಳು ಶುರುವಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಬ್ಯಾಂಕಿನ ಮುಷ್ಕರದ ವಿಚಾರವಾಗಿ ಮತ್ತು ಅದರ ಹಿಂದಿನ ಸ್ವಲ್ಪ ಸಮಸ್ಯೆಗಳ ವಿಚಾರವಾಗಿ ಅದನ್ನು ಹೇಗೆ ಬಗೆಹರಿಸ್ಬೋದು ಅಂತ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಎಸ್ ಜಯಪ್ರಕಾಶ್ ಸರ್, ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ATMಗಳು ತುಂಬ ದಿನ ಆಯ್ತು, ಈಗ ಒಂದು 5-6 ದಿನ ಆಯ್ತು, ನೀವು ಸ್ವಲ್ಪ ಸಾಲು ರಜೆಗಳಲ್ಲೇ ಇದ್ದೀರಿ. ನೀವು ATM ಅಲ್ಲಿ ಹಣ ಬರುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರಿ, ಮತ್ತೆ ಅದೇ ರೀತಿಯಲ್ಲಿ ಜನರು ಕೂಡ ATM ಅಲ್ಲಿ ಹಣ ಬರ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅಂದ್ರೆ ನೀವು ಮುಷ್ಕರವನ್ನ ಮಾಡ್ತೀರಿ, ಓಕೆ, ಒಪ್ಕೊಳ್ಳುವಂಥದ್ದೇ. ಆದ್ರೆ ATM ಅಲ್ಲಿ ಪದೇ ಪದೇ ಹಣವನ್ನ ಇಡುವಂತ ಒಂದು ಕೆಲಸವನ್ನ ಮಾಡಬಹುದಿತ್ತು. ಎಲ್ಲ ಒಂದ್ ಕಡೆ ಸಾರ್ವಜನಿಕರಿಗೂ ಅನುಕೂಲವಾಗುವಂತ ಕೂಡ ಒಂದು ವರ್ಕ್ ಅನ್ನ ಮಾಡಬಹುದಿತ್ತಲ್ಲ ಅಂತಕ್ಕಂಥ ಪ್ರಶ್ನೆಗಳು. ATM ನಲ್ಲಿ ಹಣ ತುಂಬಿಸುವ ಜವಾಬ್ದಾರಿ ನಮ್ಮ ಕರೆನ್ಸಿ ಚೆಸ್ಟ್ಗಳದ್ದು. ಕರೆನ್ಸಿ ಚೆಸ್ಟ್ನ ಎಂಪ್ಲಾಯಿಗಳು ಕೂಡ ಸ್ಟ್ರೈಕ್ನಲ್ಲಿ ಇರುವುದರಿಂದ ಮುಂಬಾವಾಗಿ ಹಿಂದಿನ ದಿವಸವೇ ಬೇಕಾದ ಸಫಿಷಿಯೆಂಟ್ ಕ್ಯಾಶ್ ATM ಇವರಿದ್ದಾರಲ್ಲ, ನಮ್ಮ ಔಟ್ಸೋರ್ಸೆಡ್ ಏಜೆನ್ಸೀಸ್ ಅದಕ್ಕೆಲ್ಲ ಕೊಟ್ಟಿರ್ತಾರೆ. ಅವರು ಎಲ್ಲೆಲ್ಲಿ ಕಮ್ಮಿ ಇದೆ ಫಿಲಪ್ ಮಾಡ್ತಾರೆ. ಈಗ ರಜೆ ಕಂಟಿನ್ಯೂಸ್ ಇರೋದ್ರಿಂದ, ಹಬ್ಬ ಇರೋದ್ರಿಂದ ಕೆಲವು ಕಡೆ ATMಗಳಲ್ಲಿ ಹಣ ಖಾಲಿಯಾಗಿರೋದು ಸಹಜ. ಈಗ ನನ್ನ ಬ್ರಾಂಚ್ ಹತ್ರಗಳು, ನಾನು ಉದ್ಯಾವರದಲ್ಲಿ ಕೆಲಸ ಮಾಡ್ತೇನೆ, SGM ಕಾಲೇಜಿನಲ್ಲಿದೆ, ಅಲ್ಲಿ ATM ನಮ್ಮ ಬ್ಯಾಂಕಿನದೇ ಇದೆ. ಆದರೆ ಅಲ್ಲಿ ಅರ್ಧ ದಿವಸ ಕೂಡ ATMನಲ್ಲಿ ಕ್ಯಾಶ್ ಇರುವುದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಎಲ್ಲ ಕಡೆಯಿಂದ ಒಂದೇ ATM ಇರೋದ್ರಿಂದ ಸಾರ್ವಜನಿಕರ ಒತ್ತಡ ಜಾಸ್ತಿ ಇರೋದ್ರಿಂದ ಬೇಗ ಖಾಲಿ ಆಗ್ತದೆ. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್, ನಿಮ್ಮ ಹೆಸರು? ನಾವು ಉಡುಪಿಯಿಂದ, ಕಲ್ಯಾಣಪುರದಿಂದ. ಎಸ್, ಹೇಳಿ. ನಮ್ಮ ಹೆಸರು ಜೋಸೆಫ್ ಲಾಜ್ರಸ್ ಅಂತ ಹೇಳಿ. ಹೇಳಿ. ಈಗ ಬ್ಯಾಂಕ್ ಇಷ್ಟು ಸ್ಟ್ರೈಕ್ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದಾರಲ್ಲ ಕಂಟಿನ್ಯೂಸ್ ಆಗಿ, ಪಬ್ಲಿಕ್ಕಿಗೆ ಈ ರೀತಿ ತೊಂದರೆ ಆಗ್ತಿದೆ. ಆದ್ರೆ ಸರ್ಕಾರ ಬಿಟ್ಟು ಕೋರ್ಟಿನ ಕೆಲವು ವಿಷಯಗಳ ಬಗ್ಗೆ ನಾವು ಕೋರ್ಟ್ನಿಂದ ಹೇಳುದಾದ್ರೆ ನೋಡಿ, ಏನ್ ಗೊತ್ತುಂಟಾ, ಈ ರೀತಿ ಕಂಟಿನ್ಯೂಷನ್ ಸ್ಟ್ರೈಕ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆಕ್ಚುಲಿ ಅವಕಾಶ ಇಲ್ಲದೆ ಜನರಿಗೆಲ್ಲ ಇಷ್ಟು ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ದುಡ್ಡಿನ ವ್ಯವಹಾರಗಳು, ಬಿಸ್ನೆಸ್ನವರು, ಇಯರ್ ಎಂಡ್, ಹಬ್ಬಗಳ ಸಡಗರ ಇದೆಲ್ಲ ಇರುವಾಗ ಬ್ಯಾಂಕಿನವರು ಆ ಸಂದರ್ಭ ನೋಡಿಯೇ ಸ್ಟ್ರೈಕ್ ಮಾಡುವುದು ಸರಿಯಾಗಿ ತೋರುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೇನು ಬೇಡಿಕೆ ಇದ್ರೆ ಅವರು ಆ ಬೇಡಿಕೆಗಳನ್ನ ನೇರವಾಗಿ ಅವರ ಇದಕ್ಕೆ ಅವರು ಕೊಡೋದು ಬಿಟ್ಕೊಂಡು ಸಾರ್ವಜನಿಕರು ಇದರಿಂದ ತೊಂದರೆ ಮಾಡ್ತಾ ಇದ್ದಾರಲ್ವಾ, ಇದು ತಪ್ಪಲ್ವಾ, ಮಾಡಬಾರ್ದಲ್ವಾ? ಹೇಳಿ. ಇದಕ್ಕೆ ಏನು ಉತ್ತರ ಕೊಡ್ತಾರೆ ಬ್ಯಾಂಕಿನ ಸಿಬ್ಬಂದಿ ಅವರೀಗ? ಎಸ್, ಅದೇ ಗುರುತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ. ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈಗಾಗಲೇ ಅವರು ಹೇಳಿದಾಗೆ ನಿಮಗೆ ಗೊತ್ತಾಗಿರ್ಬೋದು, ಅಂದ್ರೆ ಕೋರ್ಟಿನಲ್ಲಿ ಅಲೋ ಇಲ್ಲ ಪದೇ ಮುಷ್ಕರವನ್ನ ಮಾಡುವಂತ. ಮತ್ತೆ ಅದೇ ರೀತಿಯಲ್ಲಿ ಹೇಳೋದಾದ್ರೆ ನೀವು ಶುಕ್ರವಾರ ದಿನ ಒಂದು ಮುಷ್ಕರವನ್ನ ಮಾಡಿದ್ರಿ, ಅದೇ ರೀತಿ ಇವತ್ತಿನ ದಿನ ಮಾಡಿದ್ರಿ. ಎರಡೂ ವಿಚಾರವನ್ನ ಇಟ್ಕೊಂಡು ಶುಕ್ರವಾರ ಒಂದೇ ದಿನ ಒಂದು ಮುಷ್ಕರವನ್ನ ಮಾಡ್ಬೋದಿತ್ತಲ್ಲ, ಆಗ ಜನರಿಗೂ ಕೂಡ ಸಮಸ್ಯೆಗಳಾಗ್ತಾ ಇರ್ಲಿಲ್ಲ. ಇವತ್ತು ಕೂಡ ಬ್ಯಾಂಕ್ಗಳು ಸುಲಲಿತವಾಗಿ ನಡೀತಾ ಇತ್ತು, ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗ್ತಾ ಇತ್ತಲ್ಲ. ಆದ್ರೆ 24ನೇ ತಾರೀಕು ಸ್ಟ್ರೈಕ್ ಮಾಡುವ ಉದ್ದೇಶ ಇತ್ತು. ಆದರೂ ಕೂಡ ಒಂದು ಕಮ್ಯುನಿಟಿ ಅವರ ಹಬ್ಬದ ಇದರಿಂದಾಗಿ ಅವರಿಗೆ ಕೂಡ ತೊಂದರೆ ಆಗಬಾರ್ದು ಅಂತೇಳಿ 24ನೇ ತಾರೀಕು ನಾವು ಸ್ಟ್ರೈಕ್ ಕ್ಯಾನ್ಸಲ್ ಮಾಡಿದ್ದೇವೆ. ಇದ್ದ ವಿಚಾರ ನಾನು ತಿಳಿಸ್ತೇನೆ. ಮತ್ತು ಅವ್ರಿಗೆ ಹೇಳಿದ ಪ್ರಕಾರ ಕಾನೂನಿನಲ್ಲಿ ಅವಕಾಶ ಇಲ್ಲ ಕಂಟಿನ್ಯೂಸ್ ರಜೆ ಮಾಡಿದ್ರೆ. ನಾವು IBAಗೆ ನೋಟಿಸ್ ಕೊಟ್ಟೇ ಸ್ಟ್ರೈಕ್ ಮಾಡಿದ್ದು. ನೋಟಿಸ್ ಕೊಡುವಾಗ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ಅವರು ಅದನ್ನು ತೆಗೆದುಕೊಳ್ಳೋದಿಲ್ಲ. ಬ್ಯಾಂಕ್ನಿಂದ ಕಾನೂನುಬದ್ಧವಾಗಿಯೇ ನಾವು ನೋಟಿಸ್ ಕೊಟ್ಟೇ ಸ್ಟ್ರೈಕ್ ಮಾಡಿದ್ದೇವೆ. ಮತ್ತು ಸ್ಟ್ರೈಕ್ ಮಾಡೋದು ನಾವು ಹೇಳಿದೇವಲ್ಲ, ಇಷ್ಟು ದಿವಸ ನಮ್ಮ ಬೇಡಿಕೆಯನ್ನು, ನಮ್ಮದೇನು ಅತಿ ದೊಡ್ಡ ಬೇಡಿಕೆ ಏನಲ್ಲ, ಅದನ್ನು ಈಡೇರಿಸಿದ್ರೆ ಬೇಕಂತೇಳಿ ಸಣ್ಣ ವಿಚಾರಗಳಿಗಾಗಿ ನಮ್ಮ ವೇತನ ಪರೀಕ್ಷೆ ಮುಂದೂಡಿ ಸ್ಟ್ರೈಕಿಗೆ ಕಾರಣ ನಾವಲ್ಲ. ಇನ್ನು ಇಂಡೈರೆಕ್ಟ್ಲಿ ನೋಡೋದಾದರೆ ಗೌರ್ಮೆಂಟ್ ಅವರು ನಮ್ಮ ಪರಿಷ್ಕರಣೆ ವೇತನ, ಅದೇ ಗೌರ್ಮೆಂಟ್ನದ್ದು 7th ಪೇ ಕಮಿಷನ್ ಎಲ್ಲ ವಿತೌಟ್ ಎನಿ ಸ್ಟ್ರೈಕ್, ಅವ್ರು ಏನು ಒಂದು ಸ್ಟ್ರೈಕ್ ಮಾಡೋದು ಹೇಗೆ ಪರಿಷ್ಕರಣೆ ಆಯಿತು? ನಮ್ಮ ಬ್ಯಾಂಕಿಗೆ ಬಂದ ಕೂಡಲೇ ನಮ್ಮದು ಆಗಲೇ ನಾ ಹೇಳಿದಾಗೆ ಅಷ್ಟು ವೇರಿಯೇಷನ್ ಡಿಫ್ರೆನ್ಸ್ ಉಂಟು ಸ್ಯಾಲ್ರಿಯಲ್ಲಿ. ನಮ್ಮದೇ ವರ್ಗದ, ನಮ್ಮದೇ ಸ್ಟೇಟಸ್ಸಿನ ಆಫೀಸರ್ಗಳಿಗೆ ನಮಗೆ ಇದ್ದ ಡಿಫ್ರೆನ್ಸ್ ಅಷ್ಟಿದೆ. ಆದರೆ ಅವರಿಗೆ ಯಾವುದೇ ಥರದ ಇದಿಲ್ಲ, ಏನಂತ ಹೇಳಿದರೆ ಕಮ್ಮಿ ಬಾಧ್ಯತೆ ಇಲ್ಲ. ನಮಗೆ ಏನೇ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಅಕೌಂಟಬಲ್, ಬ್ಯಾಂಕಿನ ಸಿಬ್ಬಂದಿ ಅಕೌಂಟಬಲ್, ನಮಗೆ ಅಕೌಂಟಬಿಲಿಟಿ ಇದೆ, ನಾವು ಮಾಡೋ ಇದಕ್ಕೆ ಜವಾಬ್ದಾರಿ ಇದೆ, ನಾವು ಏನು ಮಾಡ್ತೇವೆ ಅದನ್ನು ಮಾಡಿ ಹೋಗಬೇಕು. ಇವತ್ತು ನಾನು ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡಿ ಹೋದರೆ ನಾನು ನಾಳೆ ಪೆನ್ಷನ್ ತಗೊಳ್ಳೋವಾಗ ಕೂಡ ನಾನು ಅದಕ್ಕೆ ಬಾಧ್ಯತೆ. ಅಂಥ ಸ್ಥಿತಿಯಲ್ಲಿ ನಾವು ವರ್ಕ್ ಮಾಡುವಾಗ ನಮ್ಮನ್ನು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ? ನಮ್ಮ ಬೇಡಿಕೆ ಅಷ್ಟೇ, ನಮ್ಮದೇನು ಮತ್ತು ಬೇರೆಯವರಿಗೆ ಸಾರ್ವಜನಿಕರಿಗೆ ನಮ್ಮದು ಯಾವುದೂ ಇದಿಲ್ಲ. ನಾವು ನಮ್ಮ ಕಸ್ಟಮರ್ಗಳು ನಮಗೆ ಈಗ ಬಂದರೂ ಕೂಡ ನಮ್ಮಲ್ಲಿ ಅಷ್ಟೇ ಒಳ್ಳೆಯದರಲ್ಲಿ ನಾವು ಬಿಹೇವ್ ಮಾಡ್ತೇವೆ. ನಾವು ಅಕ್ರಾಸ್ ದ ಕೌಂಟರ್ ಕಸ್ಟಮರ್ಗಳಿಗೆ ನಾವು ಯಾವುದೂ ತೊಂದರೆ ಮಾಡೋದಿಲ್ಲ. ಸರ್, ನಾನೊಂದು ಸ್ವಲ್ಪ ಡೈವರ್ಷನ್ ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನ ಸೇವೆಯನ್ನು ನಾನು ಇಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಿದ್ದೇನೆ. ಅವರಿಗೆ ಒಂದು ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ 1 ಗಂಟೆ ಸ್ಟ್ರೈಕ್ ಮಾಡಿದರೆ ನಮ್ಮ ರಾಜ್ಯದಿರಲಿ, ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ? ಅಥವಾ ಮಿಲಿಟರಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ದೊಡ್ಡ ಸಲ್ಯೂಟ್. ಯಾಕೆ ಗೊತ್ತುಂಟಾ, ರಜಾ ಅವರಿಗೆ, ಇವರಿಗಿದ್ದಷ್ಟು ರಜಾ ಅವರಿಗೂ ಇದೆ.
ಆದರೆ ಆ ರಜಾ ತಗೊಳ್ಬೇಕಾದ್ರೆ ಅವರಿಗೊಂದು ಮನೆಯಲ್ಲಿರೋ ಒಂದು ತನ್ನ ಸ್ವಂತ ಕೆಲಸಕ್ಕೆ ಒಂದು ರಜಾ ತಗೋಬೇಕಾದ್ರೆ 10 ದಿವಸ ರಜಾ ಕೇಳಿದ್ರೆ 2 ದಿವಸ 3 ದಿವಸ ಕೊಡೋದು. ಆ ರಜಾನು VIP ಗಳ ಒಂದು ಇದರಿಂದಾಗಿ ಏನಾದರೂ ಕಾರ್ಯಕ್ರಮಗಳಿದ್ರೆ ಅದನ್ನು ಸಹಿತ ಕಟ್ ಮಾಡಿಬಿಟ್ಟು ಡ್ಯೂಟಿಗೆ ವಾಪಸ್ ಬರುವಂತ ಅನಿವಾರ್ಯತೆ. ಮಧ್ಯರಾತ್ರಿ ಕರೆದ್ರೆ ಬರಬೇಕು. ನಮ್ಮ ಮನೆಯಲ್ಲಿ ಮಧ್ಯರಾತ್ರಿ ಕಳ್ಳತನ ಆದರೆ ನಾವು ಫೋನ್ ಮಾಡಿ ಎತ್ಕೊಳ್ಳೋದು, ಇಲ್ಲಾಂದ್ರೆ VIPs ಇಂದ ರಾಜಕಾರಣಿಗಳಿಂದ ಫೋನ್ ಮಾಡಿಸಿ ಅವರನ್ನು ಎಬ್ಬಿಸಿಬಿಟ್ಟು ರಾತ್ರಿ ತನಿಖೆ ಮಾಡಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇಷ್ಟೆಲ್ಲ ಅಂದರೆ ಅದರಲ್ಲೂ ಸಂಬಳ ವೇತನದ ಲೆಕ್ಕಾಚಾರ ನೋಡಿದ್ರೆ ಇವರಿಗಿಂತವ್ರು ಬಹಳಷ್ಟು ಕಡಿಮೆಯಲ್ಲಿ ತಗೊಳ್ತಿದ್ದಾರೆ. ಅವರಿಗೆ ಸ್ಟ್ರೈಕ್ ಮಾಡುವಂಥ ಒಂದು ಅಧಿಕಾರನೇ ಇಲ್ಲ ಅವರಿಗೆ ಒಂದು ಸ್ಟ್ರೈಕ್ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಆ ಒಂದು ವ್ಯವಸ್ಥೆ ಅಂದರೆ ಒಂದು ವೇಳೆ ಯೋಚನೆ ಮಾಡಿ, 1 ಗಂಟೆ, ಜಾಸ್ತಿ ಬೇಡ, 1 ಗಂಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟ್ರೈಕ್ ಮಾಡಿದರೆ ದೇಶದ ಪರಿಸ್ಥಿತಿ ಏನಾಯಿತು ಅಂತ ಆಲೋಚನೆ ಮಾಡಿ. ಹಾಗಾದ್ರೆ ಈ ತರ ಕೆಲಸ ಮಾಡುವಂಥವರು ಸರ್ಕಾರಿ ನೌಕರರಲ್ವೇ? ಎಷ್ಟು ಒಳ್ಳೆಯದಾಗಿ ಮಾಡ್ತಿದ್ದಾರೆ. ನಿಜವಾಗಿ ಸಲ್ಯೂಟ್ ಸರ್ ನಿಮಗೆ ಎಲ್ಲರಿಗೆ, ಪೊಲೀಸ್ ಮತ್ತು ಮಿಲಿಟರಿ ನಿಜವಾಗಿ ಸಲ್ಯೂಟ್ಸ್. ಇಷ್ಟು ಒಳ್ಳೆಯ ಒಂದು ಕೆಲಸ ಮಾಡುವಂಥ ಈ ಶಿಸ್ತಲ್ಲಿ ಕೆಲಸ ಮಾಡುವಂಥ ಇರುವಂಥ ಒಂದು ಈ ದೇಶದಲ್ಲಿ ಈ ರೀತಿಯಲ್ಲಿ ತನ್ನ ಬೇಡಿಕೆಗಳಿಗೋಸ್ಕರ ನಮ್ದು ಕೆಲಸ ಬಾಕಿಯವರು ಸತ್ತೋದ್ರೂ ಪರವಾಗಿಲ್ಲ, ನಮ್ದಿಷ್ಟ ಆಗ್ಬೇಕು ಅಂತ ಹೇಳುವಂತ ಒಂದು ಅನಿವಾರ್ಯತೆ ಇದು ಬರ್ತಾ ಇದೆ ನೋಡಿ, ಕಷ್ಟ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ಅಲ್ಲ ಸರ್, ಸತ್ತೋಗಿ ಗಿತ್ತೋಗಿ ಎಲ್ಲ ಏನು ಮಾತಾಡೋ ಅಗತ್ಯ ಇಲ್ಲ. ನಾವು ಅಂಥ ಪರಿಸ್ಥಿತಿ ಕೂಡ ಯಾವ ಸಮಯದಲ್ಲೂ ತರಲಿಲ್ಲ. ದೇಶದಲ್ಲಿ 108 ಸಂಘಟನೆಗಳಿದೆ. ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಹೆಸರಿಸಿದ್ದಾರೆ. ನಾನು ಅದಕ್ಕೆ ಮತ್ತು ಸೈನಿಕರ ಇದಕ್ಕೆ ನಂದು ಕೂಡ ಸಲ್ಯೂಟ್ ಇದೆ. ಅವರು ನಮ್ಮ ದೇಶವನ್ನು ರಕ್ಷಿಸುವವರು ಮತ್ತು ಇದು ಕಾನೂನನ್ನು ಕಾಪಾಡುವವರು. ಆದರೆ ಉಳಿದ ಸಂಘಟನೆಗಳಿದೆ ಎಲ್ಲ ಕಡೆ ಕೂಡ. ನಾವು ಬ್ಯಾಂಕ್ನವರು ಏನು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೇವೆ, ನಮ್ಮನ್ನೇನು ಇದು ಕ್ರಿಮಿನಲ್ಸ್ ಯಾಕೆ ನೋಡ್ತೀರಿ? ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಸ್ಟ್ರೈಕ್ ಇದೆ. ಅವರಲ್ಲಿ ಇದು ಮಾಡ್ತಾರೆ. ನಾನು ಹೇಳ್ತೇನೆ, ನಾನು ಎಕ್ಸಾಂಪಲ್ಗೆ 8, 9ಕ್ಕೆ ಮತ್ತೆ ಸ್ಟ್ರೈಕ್ ಇದೆ. ಇಡೀ ದೇಶ ಬಂದಾಗ್ತದೆ. ಹಾಗೆ ಯಾಕೆ ನಾವು ಮಾತಾಡ್ತಾ ಇಲ್ಲ? ಈ ಬ್ಯಾಂಕಿನವರ ವರ್ಗಕ್ಕೆ ಬರೀ ನಿಮಗೆ ಕೆಲಸ ಮಾಡಲಿಕ್ಕೆ ಆಗದಿರೋ ಹೊರಗೆ ಬನ್ನಿ. ಯಾರು ನಮಗೆ ಕರೆದು ಕೊಡಲಿಲ್ಲ ರೀ ಕೆಲಸ. ನಾವು ನಮ್ಮ ಸ್ವಂತ ನೆಲೆಯಲ್ಲಿ ನಾವು ನಮ್ಮ ಎಫಿಷಿಯನ್ಸಿಯಿಂದ ನಾವು ಬ್ಯಾಂಕ್ ಒಳಗೆ ಬಂದಿದ್ದೇವೆ. ನಾವು ಸರ್ವ್ ಮಾಡಿದರೆ ನಾವು ನಮ್ಮ ಎಫಿಷಿಯನ್ಸಿಯಲ್ಲಿ ನಾವು 1000 ಜನ ಕಂಟೆಸ್ಟ್ ಎದುರಿಸಿ ನಾವು ಒಳಗೆ ಬ್ಯಾಂಕಿನೊಳಗೆ ಬಂದು ಕೆಲಸ ಮಾಡ್ತಾ ಇದ್ದೇವೆ. ನಾವು ಇವತ್ತು ನೀವು ಬನ್ನಿ ನಾಳೆ ಹೋಗಿ ಅಂತ ಹೇಳಿಕ್ಕೆ ನಾವೇನು ಇದು ಪಬ್ಲಿಕ್ ಇದಲ್ಲ. ನಾವು ನಮ್ಮ ಸ್ವಂತ ನೆಲೆಯಲ್ಲಿ ಈಗಲೂ ಕೂಡ 1000 ವೇಕೆನ್ಸೀಸ್ ಬ್ಯಾಂಕ್ನಲ್ಲಿದೆ. ನಿಮಗೆ ಆಫರ್ ಇದೆ, ಬನ್ನಿ ನಮ್ಮನ್ನು ಸೇರಿಕೊಳ್ಳಿ. ನಾವು ಈಗ ನಮ್ಮ ಬೇಡಿಕೆಯಲ್ಲಿ ಅಪಾಯಿಂಟ್ಮೆಂಟ್ ಬ್ಯಾಂಕ್ನಲ್ಲಿ ಮಾಡಿ ಅಂತ ಯಾಕೆ ಕೇಳ್ತೇವೆ? ನಾವೇ ಮಜಾ ಮಾಡಿಕೊಂಡು, ನಾವೇ ಸ್ಟ್ರೈಕ್ ಮಾಡಿಕೊಂಡು, ನಾವೇ ಎಲ್ಲರ ಸಾರ್ವಜನಿಕರನ್ನ ಇದು ಮಾಡೋದಿದ್ರೆ ಅವರನ್ನ ಯಾಕೆ ಸೇರಿಸಲಿಕ್ಕೆ ಕೇಳ್ತೇವೆ ನಾವು? ಈಗ ನಾವು ಇಂಟರ್ನಲ್ ಪ್ರೆಸರ್ ಇವರಿಗೆ ಗೊತ್ತಿಲ್ಲ. ನಾಳೆ ಎಲೆಕ್ಷನ್ ಆದರೆ ಈಗ ಹೊಸತ್ತು ಶುರುವಾಗಿದೆ, ಎಲೆಕ್ಷನ್ ಡ್ಯೂಟಿಗೆ ಬ್ಯಾಂಕ್ ಎಂಪ್ಲಾಯೀಸ್ನ ಕೂಡ ಹಾಕ್ತಾರೆ ಅಲ್ವಾ? ಅದರಿಂದ 3-4 ದಿವಸ ಟ್ರೈನಿಂಗ್ ಮತ್ತು ಎಲೆಕ್ಷನ್ನ ಹಿಂದಿನ ದಿವಸ, ಎಲೆಕ್ಷನ್ದ ನಂತರದ ದಿವಸ ಬ್ಯಾಂಕ್ ಬಂದ್. ಗೊತ್ತುಂಟಾ? ನಮ್ಮ ಬ್ಯಾಂಕ್ಗಳಲ್ಲಿ ಎಲ್ಲರನ್ನೂ ಪೋಸ್ಟಿಂಗ್ ಮಾಡಿದ್ದಾರೆ. ನಮ್ಮದು ಕೆಲವರಿಗೆ 20-25 ಬ್ರಾಂಚ್ಗಳು ಬಂದಾಗಿದೆ. ಅದಕ್ಕೆ ಯಾರು ಸಾರ್ವಜನಿಕರ ಹೊಣೆ ಇಲ್ವಾ? ಅಂಥ ಸಮಯದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಂದ್ರೆ ಏನು ಮಾಡಬೇಕಾಗುತ್ತೆ? ಅದಕ್ಕೆ ನಮ್ಮ ರಿಕ್ವೆಸ್ಟ್ ಏನಿತ್ತು, ನಮ್ಮ ಮ್ಯಾನೇಜ್ಮೆಂಟ್ಗೆ ಕೂಡ ನಾವು ಕೊಟ್ಟ ಆಫರ್ ಏನಿತ್ತು ಅಂತ ಹೇಳಿದ್ರೆ, ಒಂದು ಬ್ರಾಂಚ್ನಲ್ಲಿ ಒಂದು ಕೀ ಹೋಲ್ಡರ್ಸ್ ಏನಿದ್ದಾರೆ, ಒಂದು ಮ್ಯಾನೇಜರು ಮತ್ತು ಕ್ಲರ್ಕು, ಒಂದು ಆಫೀಸರ್ ಬಿಟ್ಟು ಉಳಿದವ್ರನ್ನ ಕಳಿಸಿ ಹೋಗ್ತೇವೆ. ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ. ಆದರೂ ಇಲ್ಲ, ಅಲ್ಲಿಂದ DC ಆರ್ಡ್ರು ಎಲ್ಲರೂ ಬರಬೇಕು. ಬ್ಯಾಂಕ್ ಬಂದಾಗಿದೆ. ಕೆಲವು ನಮ್ಮಲ್ಲಿ ನಾವು ಹೊರಗೆ ಬೋರ್ಡ್ ಹಚ್ಚಿದ್ದೇವೆ, ಚುನಾವಣಾ ಇದು ಕೆಲಸದಿಂದಾಗಿ ಬ್ಯಾಂಕ್ ಬಂದ್ ಮಾಡಿದ್ದೇವೆ ಅಂತೇಳಿ. ಅದಕ್ಕೆ ಯಾರು ಹೊಣೆ? ಅದಕ್ಕೆ ನಾವು ಹೊಣೆ ಅಲ್ಲಲ್ಲ. ಅದಕ್ಕೆ ಯಾಕೆ ಸಾರ್ವಜನಿಕರು ಮಾತಾಡೋದಿಲ್ಲ? ಈ ಕುರಿತಾಗಿ ಏನು ಹೇಳ್ತೀವಿ? ಸರ್ಕಾರದ ನಿಯಮಗಳ ಬಗ್ಗೆ ನಾನು ಇಲ್ಲಿ ಮಾತಾಡಲಿಕ್ಕೆ ಮಾತಾಡಿದ ಬ್ಯಾಂಕಿಗೆ ಸಾರ್ವಜನಿಕ ತೊಂದರೆ ಬಂದಾಗ ಅದರಲ್ಲಿ ಕೂಡ ತೊಂದರೆ ಆಗಿದೆ. ಯಾಕೆ ಮಾತಾಡಬಾರದು? ನಾವಿಲ್ಲಿ ವಿಷಯ ತೆಗೆದಿರುವಂತದ್ದು ಮುಷ್ಕರದ ಬಗ್ಗೆ ಅಲ್ಲ, ನಮ್ದು ಬ್ಯಾಂಕಿನ ರಿಜಿಸ್ಟರ್ ಉಂಟು ಇಲ್ಲ ಯಾಕಂತ ಹೇಳಿದ್ರೆ ಮತ್ತೆ ಟೈಮಿಂಗ್ಸ್ ಬಗ್ಗೆ ಹೇಳಿದ್ರು. ICICI ಅಂತ ಒಂದು ಖಾಸಗಿ ಬ್ಯಾಂಕ್, ಅದೇ ತರದ ಬೇರೆ ಖಾಸಗಿ ಬ್ಯಾಂಕ್ಗಳು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಗೆ ಸಾರ್ವಜನಿಕ ಸೇವೆ ಕೊಡ್ತಾ ಇದೆ. ಮಣಿಪಾಲದಲ್ಲಿ 9:30ಯಿಂದ ಸಂಜೆ 6 ಗಂಟೆವರೆಗೆ ಸೇವೆ ಕೊಡ್ತಾ ಇದೆ. ಎಷ್ಟೋ ಬ್ಯಾಂಕ್ಗಳು 8 ಗಂಟೆಯಿಂದ 8 ಗಂಟೆವರೆಗೆ ಕೊಡ್ತಾ ಇದೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಷ್ಟೋ ಬ್ಯಾಂಕ್ 3:30ವರೆಗೆ, ಅದು 2 ಗಂಟೆಯಿಂದ ಆಮೇಲೆ ಕೆಲವೊಂದು ಬ್ಯಾಂಕ್ಗಳು 3 ಗಂಟೆವರೆಗೆ, ಕೆಲವೊಂದು ಬ್ಯಾಂಕ್ಗಳು 3:30ವರೆಗೆ, ಕೆಲವೊಂದು ಬ್ಯಾಂಕ್ಗಳು 1 ಗಂಟೆ ಲಂಚ್ ಬ್ರೇಕ್ ಕೊಟ್ಕೊಂಡು 4 ಗಂಟೆವರೆಗೆ ಈ ಥರ ಇದೆ. ಸೊ ಅವರಿಗೆ ಕಂಪೇರ್ ಮಾಡಿದರೆ ಇವರಿಗೆ ವೇತನವೂ ಕಡಿಮೆ, ವರ್ಕ್ಲೋಡ್ ಅವರಿಗೆ ಜಾಸ್ತಿ ಇರುತ್ತೆ. ಇಲ್ಲಿ ಖಂಡಿತವಾಗಿರುತ್ತೆ, ಇಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬ್ಯಾಂಕ್ನಲ್ಲಿ ಎಲ್ಲ ಇವ್ರದ್ದು ಪ್ರಾಡಕ್ಟ್ಸ್, ಅವ್ರದ್ದು ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಬರುತ್ತೆ. ಎಕ್ಸ್ಟರ್ನಲ್ ವರ್ಕ್ಸ್ ಕಡಿಮೆ ಇರ್ಬೋದು ಅವರಿಗೆ, ಆದರೆ ಸಾಮಾನ್ಯ ದಿವಸಗಳ ಕೆಲಸದ ಹತ್ರ ಸೇಮ್ ಇರುತ್ತೆ. ಈ ಸಂದರ್ಭದಲ್ಲಿ ಅವರು ಕೊಡುವಂಥ ಸೇವೆ, ಖಾಸಗಿ ರಂಗದ ಬ್ಯಾಂಕ್ಗಳು ಕೊಡುವಂಥ ಸೇವೆಯನ್ನು ನೋಡಿ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಡುವಂಥ ಸೇವೆಯನ್ನು ನೋಡಿ. ಯಾಕಂತ ಹೇಳಿದರೆ ಇಲ್ಲಿ ಸೇವೆ ಅನ್ನೋದಕ್ಕಿಂತ
ಅದಕ್ಕೆ ಇನ್ನು ಬಿಸ್ನೆಸ್ ನಮಗೆ ಗೊತ್ತಾಗ್ತಾ ಇಲ್ಲ, ಯಾವ ರೀತಿಯಲ್ಲಿ ಇದನ್ನು ತಗೊಳ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಸ್, ಇನ್ನೊಂದು ಒಂದು ನಿಮಿಷ ಇದಕ್ಕೊಂದು ನಾನು ಉತ್ತರ ಹೇಳಕ್ಕೆ ಬರ್ತದೆ. ಸಾರ್ವಜನಿಕ ಇದು ಪ್ರೈವೇಟ್ ಸೆಕ್ಟರ್ನಲ್ಲಿ ಸರ್ವಿಸ್ ಒಳ್ಳೆದಿದೆ ಅಂತೇಳಿ, ಆದರೆ ಸಾರ್ವಜನಿಕ ರಂಗದ ನಮ್ಮ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ನಲ್ಲಿ ಒಳಗೆ ಬರುವ ಕಸ್ಟಮರ್ಸ್ ಏನಿದ್ದಾರೆ, ಕೆಳವರ್ಗದಿಂದ ಹಿಡಿದು ಎಲ್ಲ ವರ್ಗದವರು ಬರ್ತಾರೆ. ನೀವು ಅದೇ ಕಸ್ಟಮರ್ಸನ್ನು ಒಂದು ಸರಿ ICICI ಬ್ಯಾಂಕ್ನ ಒಳಗೆ ಅಕೌಂಟ್ ಮಾಡಿಸಿ ಅಲ್ಲಿ ಬಿಡಿ, ICICI ಬ್ಯಾಂಕ್ನವ್ರು ಏನು ಸರ್ವಿಸ್ ಕೊಡ್ತಾರೆ ನಾನು ನೋಡ್ತೇನೆ. ಅಲ್ಲ, ಒಂದು ಹೇಳಿದ್ರು ಇವರು ಟೈಮಿಂಗ್ಸಿನ ವಿಚಾರ ಅಂತ. ಕೆಲವು ಕಂಪ್ಯೂಟರ್ ಬರೋದಕ್ಕಿಂತ ಮುಂಚೆ 10 ಗಂಟೆಯಿಂದ 4 ಗಂಟೆ ತನಕ ಹೀಗೆ ಒಂದು ಟೈಮಿಂಗ್ಸ್ ಇತ್ತು. ಇಲ್ಲ ಅಂತ ಸಂದರ್ಭದಲ್ಲಿ ಈಗ ಕೆಲವು ವರ್ಷಗಳು ಈಗ ಕಂಪ್ಯೂಟರ್ ಬಂದು ಟೆಕ್ನಾಲಜಿ ಇಂಪ್ರೂವ್ ಆದ ನಂತರವೂ ಕೂಡ 10 ಗಂಟೆಯಿಂದ 4 ಗಂಟೆವರೆಗೆ ಒಂದು ಟೈಮಿಂಗ್ಸ್ ಇದೆ. ಅಲ್ಲ, ಕ್ಯಾಶ್ ಅವರ್ಸ್ ಅದು. ಅದೇ ಒಂತ ಮಾತುಗಳಿದೆ. ಅವರು ಮೇಡಮ್ ಅವರು ಒಂದು ಕಾಲ ಮಾಡಿದಾಗಲೂ ಕೂಡ ಅದೇ ವಿಚಾರ ಹೇಳಿದ್ರು, 2:30-3 ಗಂಟೆಗೆ ಬ್ಯಾಂಕ್ಗಳಲ್ಲಿ ಕ್ಯಾಶಿನ ವಿಚಾರವಾಗಿ ಎಲ್ಲ ಬಂದಾಗುತ್ತೆ. ಅದ್ ಯಾಕೆ ಮಾಡ್ಬೇಕಾಗಾದ್ರೆ ಎಷ್ಟೋ ಜನ 4 ಗಂಟೆ ಮೇಲೆ ಅನಿವಾರ್ಯತೆ ಇರುತ್ತೆ, ಅವ್ರಿಗೆ ಆ ಟೈಮಲ್ಲಿ ಬರೋದಕ್ಕಾಗೋದಿಲ್ಲ. ATM ಇದೆ ಅಲ್ವಾ? ಅಲ್ಲ, ಕೆಲವು ಡೆಪಾಸಿಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಡೆಪಾಸಿಟ್ ಮೆಷಿನ್ಗಳು ಇರೋದಿಲ್ಲ. ಅಲ್ಲ, ನಿಮಗೆ ಅದ್ಯಾಕೆ ಇನ್ನು ಬದಲಾಗಲಿಲ್ಲ? ಅಲ್ಲ, ನಮ್ಮಲ್ಲಿ ಅಲ್ಲ 2:30 ಇಲ್ಲ. ಈಗ ನಮ್ಮ ಬ್ಯಾಂಕಿನಲ್ಲೇ ತಗೊಳ್ಳಿ, ನಮ್ಮದು 9:30 ಶುರು ಆದರೆ 3 ಗಂಟೆವರೆಗೆ ಕ್ಯಾಶ್ ಅವರ್ಸ್ ಇದೆ. ಅದರ ನಂತರ 4:15ವರೆಗೆ ನಮ್ಮದು ಬಿಸ್ನೆಸ್ ಅವರ್ಸ್. ಅದರಲ್ಲಿ ಎಲ್ಲ ನಮ್ಮದು ಟ್ಯಾಲಿ ಮಾಡಿ ಇಂಟರ್ನಲ್ ವರ್ಕ್ ಮುಗಿಸಿ ಡೇ ಎಂಡ್ ಮಾಡಬೇಕು. ಅದರ ನಂತರ ಇರೋದು ಆಫೀಸ್ ಅವರ್ಸ್ ಮಾತ್ರ. ಸಾರ್ವಜನಿಕರಿಂದ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಸರ್, ಉಡುಪಿಯಿಂದ. ಎಸ್ ಹೇಳಿ. ಪ್ರಶ್ನೆ ಇತ್ತು ಕಡಪ ಸರ್ ಅವರಿಗೆ. ಎಸ್ ಹೇಳಿ. ಇದು ಸಾಯ್ತಾರೆ ಅಂತ ಹೇಳಿದ್ರಲ್ಲ, ಈ ಡಾಕ್ಟರ್ಗಳ ಸ್ಟ್ರೈಕ್ ಇತ್ತು, ಅವಾಗ ಎಷ್ಟು ಜನ ಸತ್ತಿದಾರ ಅಂತ ಅವ್ರಿಗೆ ಗೊತ್ತುಂಟಂದ್ರೆ. ಈಗ ICICI ಬ್ಯಾಂಕ್ ಬಗ್ಗೆ ಮಾತಾಡಿದ್ರು ಅವರು. ಈಗ ಮಿನಿಮಮ್ ಫಸ್ಟ್ ಅಕೌಂಟ್ ಹೋಲ್ಡರ್ ಹಾಕ್ಬೇಕಾದ್ರೆ ಮಿನಿಮಮ್ 5,000 ಇಂದ 10,000 ತನಕ ಮಿನಿಮಮ್ ಬ್ಯಾಲೆನ್ಸ್ ಉಂಟು. ಯಾರು ಇಟ್ಟಾರಂತೆ? ಅವ್ರು ಇಟ್ಟಾರಂತೆ. ಮತ್ತೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೂ ಚಾರ್ಜಸ್ ಉಂಟು. ಬೇರೆಯವ್ರ ಅಕೌಂಟಿಗೆ ಕ್ಯಾಶ್ ಕಟ್ಲಿಕ್ಕೆ ಆಗುದಿಲ್ಲ ಫ್ರೀಲಿ. ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅವ್ರು ಕೊಡುವಷ್ಟು ಸರ್ವಿಸ್ ಅವ್ರು ಕೊಡ್ತಾರಂತೆ. ಅವ್ರು ಹೇಳಲಿಕ್ಕೆ ಸುಲಭ, ಎಷ್ಟು ದಿನ ರಜೆ ಉಂಟು, ಅಷ್ಟು ಸಂಬಳ ಉಂಟು, ಇಷ್ಟು ಸಂಬಳ ಉಂಟು. ICICI ಬ್ಯಾಂಕ್ ಅವರು ಜಾಸ್ತಿ ಹೊತ್ತು ವರ್ಕ್ ಮಾಡ್ತಾ ಇರಬಹುದು. ಅಲ್ಲಿ ಎಷ್ಟು ಜನ ಔಟ್ಸೋರ್ಸಿಂಗ್ ಅಲ್ಲಿ ಇದ್ದಾರೆ, ಅವರಿಗೆ ಎಷ್ಟು ಸಂಬಳ ಉಂಟು ಅಂತ ಗೊತ್ತುಂಟಂತ ಅವರಿಗೆ. ಎಸ್, ಇದೇ ಕುರಿತಾಗಿ ನಾನು ಅವರ ಹತ್ರ ಚರ್ಚೆಯನ್ನು ಮಾಡ್ತೇನೆ. ಧನ್ಯವಾದಗಳು ಸರ್, ನಾನು ಜೊತೆ ಮಾತಾಡಿದ್ದಕ್ಕೆ. ಇಲ್ಲಿ ಬರ್ತಿಲ್ಲ. ಕ್ಷಮಿಸಿ ಸರ್, ಮಾತಿನ ಮಧ್ಯೆ ಸತ್ತು ಹೋದೊಂದು ವರ್ಡ್ ಮಾತಿನ ಮಧ್ಯೆ ಬಂತು, ಅದಕ್ಕೆ ನನಗೆ ಬೇಸರತ್ತಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಆದರೆ ICICI ಬ್ಯಾಂಕ್ನವರ ಬೇರೆ ಯಾವುದ್ರದ್ದು ಬಗ್ಗೆ ನಾನು ಹೇಳ್ತಾ ಇಲ್ಲ, ವರ್ಕಿಂಗ್ ಅವರ್ಸ್ ಬಗ್ಗೆ ಹೇಳ್ತಾ ಇರೋದು. ಯಾಕಂತ ಹೇಳಿದರೆ, ಒಂದು ಖಾಸಗಿ ರಂಗದ ಬ್ಯಾಂಕಿಗೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಸರ್ವಿಸ್ ಕೊಡಲಿಕ್ಕೆ ಸಾಧ್ಯ ಆದರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು 10 ಗಂಟೆಯಿಂದ 3 ಗಂಟೆವರೆಗೆ ಮಾತ್ರ ಸರ್ವಿಸ್ ಕೊಡ್ತಾ ಇದೆ. ಇದನ್ನು ನಾನು ಪಾಯಿಂಟ್ ಔಟ್ ಮಾಡಿದ್ದೇನೆ. 3 ಆಗಲಿ 3:30 ಆಗಲಿ, 3:30ವರೆಗೆ ಕೆಲವೊಂದು ಬ್ಯಾಂಕ್ಗಳು 3, ಕೆಲವೊಂದು 3:30. ಸೊ ಇದನ್ನು ನಾನು ಪಾಯಿಂಟ್ ಔಟ್ ಮಾಡಿದ್ದೇನೆ. ಅಂತೇಳಿ ಅವರು ಕೆಲಸ ಮಾಡುವಂಥದಕ್ಕೆ ಅವರಿಗೆ ಎಲ್ಲದಕ್ಕೂ ಅವರು ಸರ್ವಿಸ್ ಚಾರ್ಜ್ ಆಗ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಅವ್ರದ್ದು ಮಿನಿಮಮ್ ಬ್ಯಾಲೆನ್ಸ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಆ ಬಗ್ಗೆ ನಾನು ಕೇಳಿದಲ್ಲ. ಅವರಿಗೆ ಇದರಲ್ಲಿ ಸರ್ವಿಸ್ ಅವರ್ಸ್, ವರ್ಕಿಂಗ್ ಅವರ್ಸ್ನಲ್ಲಿ ಅವರಿಗೆ ಅವರ ವರ್ಕಿಂಗ್ ಅವರ್ಸ್ನ 8 ಗಂಟೆಯಿಂದ 6 ಗಂಟೆವರೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಇಷ್ಟೇ ವರ್ಕಿಂಗ್ ಅವರ್ಸ್ ಮಾತ್ರ ಸಾಧ್ಯ ಆಗ್ತದೆ. ಯಾಕೆ ಅಂತ ಪ್ರಶ್ನೆಯನ್ನು ಕೇಳಿದೆ ಅಷ್ಟೇ. ಹಾಗಾಗಿ ಅಲ್ಲದೆ ನಾನು ಅವರ ಸರ್ವಿಸ್ ಚೆನ್ನಾಗಿದೆ, ಖಂಡಿತವಾಗಿ ಸರ್ವಿಸ್ ಚೆನ್ನಾಗಿದೆ ಹೇಳ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅವರು ಪೇಮೆಂಟ್ ಬಗ್ಗೆ ಆಗಲಿ, ಅವರು ಜಾಸ್ತಿ ಸರ್ವಿಸ್ ಚಾರ್ಜ್ ತಗೊಳ್ಳೋ ಬಗ್ಗೆ ಆಗಲಿ ನಾನು ಖಂಡಿತ ಇಲ್ಲಿ ನಾನು ಈಗಾಗಲೇ ಜಯಪ್ರಕಾಶ್ ಅವರು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದಾರೆ, ಅವರು ಸರ್ವಿಸ್ ಚಾರ್ಜ್ ತಗೊಳ್ತಾರೆ ಅಂತ, ಅದನ್ನು ಕೂಡ ನಾನು ಹೇಳಿತಾ ಇಲ್ಲ. ಎಸ್, ಮುಂದಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ನಿಮ್ಮ ಹತ್ರ ಮಾತಾಡ್ತೇನೆ ಸರ್, ನಿಮ್ಮ ಹತ್ರ ಮಾತಾಡ್ತೇನೆ. ಈ ಒಂದು ಸಾರ್ವಜನಿಕರು ಬ್ಯಾಂಕ್ನವರಿಂದ ಆಗಲಿ ಅಥವಾ ಇನ್ನೂ ಹಲವಾರು ಪ್ರತಿಭಟನೆಗಳು ಆಗ್ಬೋದು ಮುಂದಿನ ದಿನಗಳಲ್ಲಿ. ಅಂದ್ರೆ ಈ ಒಂದು ಬ್ಯಾಂಕನ್ನು ಆಪೋಸಿಸೋರು ಬೇರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಆಪೋಸ್ ಮಾಡ್ಬೋದಲ್ಲ, ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳ್ಬೋದಲ್ಲ. ಹಾಗಾದ್ರೆ ಅದ್ಯಾಕೆ ಹೇಳಲ್ಲ? ಕೇವಲ ಒಂದು ಬ್ಯಾಂಕಿನ ವಿಚಾರ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಹಣಕಾಸಿನ ವಿಚಾರ ಆಗ್ಬೋದು, ಅದನ್ನ ಮಾತ್ರ ಯಾಕೆ ಜನ ತಪ್ಪು ಅಂತ ಹೇಳ್ತಾರೆ ಅಂತಕ್ಕಂಥದ್ದು. ಇಲ್ಲಿ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ಜನರಿಗೆ ತೊಂದರೆ ಆವಾಗ ಜನ ಅದನ್ನು ಪ್ರತಿಭಟಿಸುವುದು ಸಾಮಾನ್ಯ. ಇಷ್ಟರವರೆಗೆ ಅವರು ವರ್ಷದಲ್ಲಿ 3-4 ಸಲ ಸ್ಟ್ರೈಕ್ ಮಾಡಿದ್ದು ಯಾರು ಇದರ ಬಗ್ಗೆ ಮಾತಾಡಿಲ್ಲ. ಇಲ್ಲಿ ಸರಣಿ ರಜೆಗಳ ಬಂದದನ್ನು ದುರುಪಯೋಗ ಪಡಿಸಿಕೊಂಡ್ರಲ್ಲ, ಇದನ್ನು ಕೇಳ್ತಾ ಇರುವಂತ. ಇಲ್ಲ ಸರ್, ಅಬ್ಜೆಕ್ಷನ್ ಅಲ್ಲ, ಇದು ದುರುಪಯೋಗ ಪಡಿಸಿಕೊಂಡ್ರಲ್ಲ. ನಿಮ್ಮ ಪ್ರಕಾರ ನಿಮ್ಮನ್ನು ಕೇಳಿ ಸಾರ್ವಜನಿಕ ಸರ್ 21ಕ್ಕೆ ನಿಮ್ಮನ್ನ ಕೇಳಿ ನಾವು ಸ್ಟ್ರೈಕ್ ಮಾಡೋದಲ್ಲ. 21ಕ್ಕೆ ಸೆಕೆಂಡ್ 4th ಸ್ಯಾಟರ್ಡೇ ರಜೆಯಿಂದ ಮೊದಲನೇ ದಿವಸ ಸ್ಟ್ರೈಕ್ ಮಾಡಿದ್ರು. ನಿನ್ನೆ ಕ್ರಿಸ್ಮಸ್ ನಂತರ ಇವತ್ತಿನ ದಿನವನ್ನು. ಸೊ ಇದರ ಬದಲು ಅವರು ವಾರದ ಮಧ್ಯದಲ್ಲಿ ರಜೆ ಮಾಡಿದ್ರೆ ಜನರಿಗೆ ಇದರ ಬಿಸಿ ಅಷ್ಟು ತೊಂದರೆ ತಾಗ್ತಿರ್ಲಿಲ್ಲ. ಸೊ ಇವರು ಈ ತರ ಮಾಡಿದ್ರಲ್ಲ, ಇದೊಂದು ಸಮಸ್ಯೆ. ಅದರಿಂದಾಗಿ ಕೇಳಿ ಅವರ ಪ್ರತಿಭಟನೆ ಅವರು ಮಾಡಬೇಕು, ಅವರಿಗೆ ಬೇಕಾದಂತ ಅವರಿಗೆ ಬೇಕಾದಂತ ಬೆನಿಫಿಟ್ಗೆ ಮಾಡಬೇಕು. ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು. ಎಲ್ಲ ಸಾರ್ವಜನಿಕರ ತೊಂದರೆಗಳಿಗೂ ಕೂಡ ಇದೇ ರೀತಿ ಸ್ಪಂದಿಸಿದ್ರೆ
ಉಡುಪಿಯಲ್ಲಾಗಲಿ ಆಲ್ ಓವರ್ ಇಂಡಿಯಾ ಆಗಲಿ ಎಲ್ಲರೂ ಒಳ್ಳೇದಾಗ್ತಿತ್ತು. ಆದರೆ ಬ್ಯಾಂಕನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದಕ್ಕೆ ನನ್ನ ಅಬ್ಜೆಕ್ಷನ್ ಇದೆ. ಅವ್ರು ಏನು ವರ್ಡ್ಸ್ ಹೇಳಿದ್ರು ಅದು ಯಾವುದಕ್ಕೂ ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಎಸ್ ಕೊನೆಯದಾಗಿ ನಾನು ಕೇಳ್ತೇನೆ, ಈ ಒಂದು ಬ್ಯಾಂಕ್ ವಿಲೀನ ಅಂತ ಹೇಳಿದ್ರೆ ಆ ವಿಚಾರವಾಗಿ ಮತ್ತೆ ಸಾರ್ವಜನಿಕರಿಗೆ ನೀವು ಯಾವ ರೀತಿ ತೊಂದರೆಗಳನ್ನ ಮಾಡಲಿಲ್ಲ ಅಂತಕ್ಕಂಥದ್ರ ವಿಚಾರವಾಗಿ ಒಂದೆರಡು ಮಾತುಗಳಲ್ಲಿ ಕೊನೆಯದಾಗಿ ಹೇಳಿ. ಸಾರ್ವಜನಿಕ ಬ್ಯಾಂಕ್ಗಳ ವಿಲೀನ ಮೊದಲಿಗೆ ಸ್ಟೇಟ್ ಬ್ಯಾಂಕ್ ಒಟ್ಟಿಗೆ ಅದರ ಅಸೋಸಿಯೇಟ್ ಬ್ಯಾಂಕ್ಸ್ನೆಲ್ಲ ಮರ್ಜ್ ಆಯಿತು. ಆಗ ಅವರು ಹೇಳಿದ ಪ್ರಕಾರ ಏನು ಮ್ಯಾಜಿಕ್ ನಡಲಿಲ್ಲ. ಇಷ್ಟು ವರ್ಷ ಪ್ರಾಫಿಟ್ನಲ್ಲಿದ್ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಗ ಲಾಸ್ನಲ್ಲಿದೆ. ಈ ಸರಿ ಲಾಸ್ ಡಿಕ್ಲೇರ್ ಮಾಡಿದ್ದಾರೆ. ಏನು ಉದ್ದೇಶ ಸಾಧನೆ ಮಾಡಿದ್ರಿ? ಎಷ್ಟು ಸಾವಿರ ಬ್ರಾಂಚ್ಗಳನ್ನು ಕ್ಲೋಸ್ ಮಾಡಿದ್ರಿ? ಎಷ್ಟು ಜನ ಎಂಪ್ಲಾಯೀಸ್ನ ಮನೆ ಕಳಿಸಿದ್ರಿ? ಅದರಿಂದ ಸಾರ್ವಜನಿಕರಿಗೆ ಈ ಬ್ಯಾಂಕ್ ಎಂಪ್ಲಾಯೀಸ್ ಸಾರ್ವಜನಿಕರಲ್ವಾ? ಇವತ್ತು ನಿಮ್ಮ ಊರಿನಲ್ಲಿ ಕೆಲಸ ಮಾಡ್ತಿದ್ದವರನ್ನು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋದ ಮೇಲೆ ನನ್ನನ್ನು ಯಾವುದೋ ದೇಶದ ಯಾವ ಮೂಲೆಗೆ ಬೇಕಾದರೂ ಪೋಸ್ಟಿಂಗ್ ಮಾಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನನ್ನ ಪ್ರಕಾರ 3 ಆಫರ್ ಕೊಟ್ಟಿದ್ದಾರೆ ಎಂಪ್ಲಾಯೀಸಿಗೆ. ನೀವು ಈ 3 ಆಪರೇಷನಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿ ಅಲ್ಲಿಗೆ ನೀವು ಒಂದು ಪೋಸ್ಟ್ ಮಾಡ್ತೇವೆ. ಅದು ಅಗತ್ಯ ಇಲ್ಲದಿದ್ದರೆ ನೀವು VRS ಕೊಡಿ ಅಂತೆ. ಯಾಕೆ ನಾವೇನು ಪಾಪ ಮಾಡಿದ್ದೇವೆ? ನಾವು ವಿಲೀನ ಮಾಡಿದ್ದಲ್ಲದೆ ನಮ್ಮ ಎಂಪ್ಲಾಯೀಸ್ಗಳಿಗೆ ನೀವು ಟಾರ್ಗೆಟ್ ಮಾಡಿ ನಮಗೆ ಆದ ತೊಂದರೆಗಳು ನಾವು ಸಾರ್ವಜನಿಕರಲ್ವಾ? ನಾವು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದರೂ ನಾವು ಸಾರ್ವಜನಿಕರೇ. ನಿಮಗೆ ಏನು ಡಿಮಾಂಡ್ಸಿಗೆ ನಿಮಗೆ ಏನು ಹಕ್ಕಿದೆ ಅದು ಆ ಹಕ್ಕು ನನಗೂ ಇದೆ. ಮತ್ತು ವಿಜಯ ಬ್ಯಾಂಕು ದೇನಾ ಬ್ಯಾಂಕು ಈಗ ಸೆಕೆಂಡ್ ಇದಕ್ಕೆ ಇದು ಮಾಡಿದ್ದಾರೆ. ವಿಜಯ ಬ್ಯಾಂಕ್ ಈಗ ಪ್ರಾಫಿಟ್ನಲ್ಲಿದೆ. ನಮ್ಮ ಸೌತ್ ಕೆನಡಾದ ಹೆಮ್ಮೆಯ ಬ್ಯಾಂಕ್ ಅದು. ಅದರ ವಿಲೀನ ಯಾವುದೊಟ್ಟಿಗೆ ಇದು ದೇನಾ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋದೊಟ್ಟಿಗೆ ಅವು ಎರಡು ಕೂಡ ಲಾಸ್ ಮೇಕಿಂಗ್ ಬ್ಯಾಂಕ್ಸ್ ಅವರೊಟ್ಟಿಗೆ ಸೇರಿ ನಮ್ಮ ವಿಜಯ ಬ್ಯಾಂಕನ್ನು ಕೂಡ ಹಾಳು ಮಾಡ್ತೀರಿ. ಅದರಿಂದ ಏನು ಇದಾಗುತ್ತೆ? ನಮ್ಮ ವಿಜಯ ಬ್ಯಾಂಕಿನ ಎಂಪ್ಲಾಯೀಸ್ ಎಲ್ಲೆಲ್ಲಿ ಹೋಗಿ ಕೆಲಸ ಮಾಡಬೇಕು, ಇಲ್ಲದಿದ್ದರೆ VRS ಕೊಟ್ಟು ಮನೆಗೆ ಹೋಗಬೇಕು. ಅದು ಯಾಕೆ ಕಾಣ್ತಾ ಇಲ್ಲ? ನಾವು ವಿಜಯ ಬ್ಯಾಂಕ್ನವರು ಕೂಡ ಸಾರ್ವಜನಿಕರಲ್ವಾ? ಅವರಿಗೆ ಫ್ಯಾಮಿಲೀಸ್ ಇಲ್ವಾ? ಎಸ್ ಧನ್ಯವಾದಗಳು ಸರ್. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬ್ಯಾಂಕಿನ ಸಮಸ್ಯೆಗಳಾಗಿರ್ಬೋದು, ನೀವು ಅಷ್ಟು ಸಾರ್ವಜನಿಕರ ಒಂದು ಸಮಸ್ಯೆಗಳಾಗಿರ್ಬೋದು, ಇದೆರಡರ ಕುರಿತಾಗಿ ಮಾತಾಡಿದ್ದೀರಾ. ಧನ್ಯವಾದಗಳು ಸರ್. ನಮ್ಮ ಅನಿಸಿಕೆಗಳನ್ನು ನಮ್ಮ ಸಾರ್ವಜನಿಕರ ಮುಂದಿಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಎಸ್ ಸಾರ್ವಜನಿಕರ ಪರವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ನೀವೇ ನೋಡಿದ ಹಾಗೆ ಬ್ಯಾಂಕ್ನವರಿಗೂ ಕೂಡ ಹಲವಾರು ಸಮಸ್ಯೆಗಳಿರುತ್ತೆ. ಅದೇ ರೀತಿ ನಿಮಗೆ ಸಾರ್ವಜನಿಕರಿಗೂ ಕೂಡ ಸಮಸ್ಯೆಗಳಿರುತ್ತೆ. ಮುಂದಿನ ದಿನಗಳಲ್ಲಿ ಮುಷ್ಕರಗಳನ್ನು ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಅವರ ಒಂದು ಹಣಕಾಸಿನ ವಹಿವಾಟಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮುಷ್ಕರ ಮಾಡಿದರೆ ಎಷ್ಟೋ ಒಳ್ಳೆಯದು ಅಂತಕ್ಕಂಥ ಕೆಲವು ಮಾತುಗಳು. ಅದೇ ರೀತಿಯಲ್ಲಿ ಈ ಬ್ಯಾಂಕ್ಗಳ ಒಂದು ಸಮಸ್ಯೆಗಳೇನಿದೆ ಅದು ಕೂಡ ಸಮಸ್ಯೆಗಳು ಕ್ಲಿಯರ್ ಆಗಬೇಕು. ಯಾಕಂತಂದರೆ ಅವರು ಒಂದು ಶಕ್ತಿಯಾಗಿ ಈ ಒಂದು ಭಾರತದಲ್ಲಿ ಇರುವಂಥದ್ದು, ಅವರ ಒಂದು ಶಕ್ತಿ ಇಲ್ಲದೆ ಈ ಒಂದು ಭಾರತ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಕಾರಣದಿಂದಾಗಿ ಎಲ್ಲರ ಒಂದು ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಬ್ಯಾಂಕ್ ಎಷ್ಟು ನಮಗೆ ಹೆಲ್ಪ್ ಮಾಡುತ್ತೋ ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೂ ಕೂಡ ಒಂದು ಬ್ಯಾಂಕಿನಲ್ಲಿ ವಿಚಾರದಲ್ಲಿ ಹೆಲ್ಪನ್ನು ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಭಾರತ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.